ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ಕಾರಣಸ್ಯ ವರದಾಯಕ ಸಂಯುತ ಕಾರಣಸ್ಯ ವರದಾಯಕ ಸಂಯುತ ನಾರದಾದಿ ಮುನಿವಂದಿತ ಪದಯುಗ ವಾರಣ ವದನ ಚಾರು ಭಾರತಾಂಧಾಪುರವರ ನಿಲಯ ಚಾರು ಭಾರತಾಂಧಾಪುರವರ ನಿಲಯ ತ್ರಿಪುರ ಸಾರ ಮಂಗಲ್ತಾವಿದ ಮಂಗಲ ಕಲಯ ತಾರಕ ಪಿತ್ತ ಫಲೋದಿತ ಗುಂಜದ ಧೀರ ಲಕ್ಷ್ಮೀ ನಾರಾಯಣ ಸತಸುತ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ಚಿಕ್ಕ ಪ್ರಾಯದ ಬಾಲೆತದುರೆ ನಿನ್ನಗವ ಚಿಕ್ಕ ಪ್ರಾಯದ ಬಾಲೆತದುರೆ ನಿನ್ನಗವ ಹೊರಬುದೇನೆ ಮತ ಬುದ್ಧಿ ಬರುತ್ತಲಿದೆ ಮಾರನು ಮದತಾನೆ ಮತ ಬುದ್ಧಿ ಬರುತ್ತಲಿದೆ ಮಾರನು ಮದತಾನೆ ಹೊರಬುದೇನೆ ವಾರಿ ಜಗಂತಿ ವಯ್ಯಾರೆಯ ಸಡಗರ ವಾರಿ ಜಗಂತಿ ವಯ್ಯಾರೆಯ ಸಡಗರ ಹೊರಬುದೇನೆ ಸಂತಕಾರಿ ಸಿಂಹದ ಮದಿಯಾನೆ ಮದ ತೋರೆ ಸಂತಕಾರಿ ಸಿಂಹದ ಮದಿಯಾನೆ ಮದ ತೋರೆ ಹೊರಬುದೇನೆ ಚಿಕ್ಕ ಪ್ರಾಯದ ಬಾಲೆತದುರೆ ನಿನ್ನಗವ
கருணா
ಒಪ್ಪಂದಗಳು ಅಂದೊಂದು ಕುದುರೆಗೋಡು ರಾಮಭಟ್ ಬಂದಿತ್ತು. ಸುಲ್ತಾನ್ ಮಂತದ್ದು ಶುಚಿ ಗೊತ್ತೋಡು ಬೆತ್ತಲೆ ಮತ್ತು ಕರೆಕ್ಟ್ ಆಯ್ತು. ಶುಚಿ ಬಳಸೋದು ಮಾಡ್ಬಿಡೋದು ಒಂದು ಮಂತದ್ದು ಶುಚಿ ಅಗುಲ ಮಾಡ್ಬಿಡೋ ಕರೆಕ್ಟ್ ಆತ ಶುಚಿ ಜನ ಕರೆಕ್ಟ್ ಹೆಂಕುಲೆ ಬಂದ ಅವರಡೆ ಆ ಮೊಬೈಲ್ ತ ಶುಚಿ ಎಫ್ നിങ്ങളോ വെള്ളാടെ അവളു സീതത വിത്ത് ജിത്തേൻ അരെ അവളു ആ പോലെ വെള്ളത്തി ಬಿಳಿ 4 ಸೌಂಡ್ ಇದೆಯಾ? ಅವು ಮ್ಯೂಟ್ ಅಂತಿದ್ದಾರೆ ಸಿತ್ತಂಬ್ಲೆ ಅವು ಕುಟ್ಟಿ ಹಾಂ ಕರೆಕ್ಟ್
ಬಂಧುಸ್ತೋಮತಾಯ್ ತಂದೆಯರು ಕಾಣುತ್ತ ಕಾಣದಂದಲಿಗೆ ಬಂಧುಸ್ತೋಮತಾಯ್ ತಂದೆಯರು ಕಾಣುತ್ತ ಕಾಣದಂದಲಿಗೆ ಕೋಮಲೆಯನೇನೆಂದು ನುಡಿಸದೆ ತಾಮಗದಿ ಕುಳ್ಳಿರಲು ಸತಿಗಿಂತಾವ ಹೋದದಿಯೊಳಗೆ ಮುಳುಗಿದಳಧಿಕ ಬೆರಗಿನಲಿಗೆ ತಾ ಮನದಿ ಕುಳ್ಳಿರಲು ಸತಿಗಿಂತಾವ ಹೋದದಿಯೊಳಗೆ ಮುಳುಗಿದಳಧಿಕ ಬೆರಗಿನಲಿಗೆ ಉನೇನೆ ಮೋಹನ ಬರಲಿ ಒಂದೇ ಪದ್ಯ ಆ ಮಹಾದ್ವರದೆಡೆಗೆ ಭುವನ ಸ್ತೋಮವದಿತೆ ಬಂದು ಆ ಮಹಾದ್ವರದೆಡೆಗೆ ಭುವನ ಸ್ತೋಮ ವಂದಿತೆ ಬಂದು ಬಂಧು ಸ್ತೋಮ ತಾಯಿ ತಂದೆಯರು ಕಾಣುತ್ತ ಕಾಣದಂದದಲ್ಲಿ ಬಂಧು ಸ್ತೋಮ ತಾಯಿ ತಂದೆಯರು ಕಾಣುತ್ತ ಕಾಣದಂದದಲ್ಲಿ ಕೋಮಲೆಯನೇನೆಂದು ನುಡಿಸದೆ ಕೋಮಲೆಯನೇನೆಂದು ನುಡಿಸದೆ ತಾಮಲದಿ ಕುಳ್ಳಿರಲು ಸತಿಗಿಂತ ಮಗೋದಧಿಯೊಳಗೆ ಮುಳುಗಿದಳ ಅಧಿಕ ಬೆರಗಿನಲಿ ತಾಮಲದಿ ಕುಳ್ಳಿರಲು ಸತಿಗಿಂತ ಮಗೋದಧಿಯೊಳಗೆ ಮುಳುಗಿದಳ ಅಧಿಕ ಬೆರಗಿನಲಿ ಬನ್ನಿರೈ ಸಂಸಾರ ಶರಧಿಯನು ದಾಯುವರು ಬಂದಿರೈ
ನಮಸ್ತೆ. ನಮಸ್ತೆ. ತಾವು ದಂಪತಿಗಳು ಇಬ್ಬರು ಕೂಡ ಶ್ರೀ ಹರಿನಾರಾಯಣ ಬೈಪಡಿತಾಯರು ಮತ್ತು ಶ್ರೀಮತಿ ಲೀಲಾವತಿ ಬೈಪಡಿತಾಯರು, ನೀವಿಬ್ಬರೂ ಕೂಡ ಯಕ್ಷಗಾನ ಕ್ಷೇತ್ರದಲ್ಲಿ ಕಳೆದ 4 ದಶಕಗಳಿಂದ ಅಂದರೆ ಒಂದು 45 ವರ್ಷಗಳಿಗೂ ಹೆಚ್ಚು ಉತ್ತಮ ಹಿಮ್ಮೇಳ ಸಂಪನ್ಮೂಲ ವ್ಯಕ್ತಿಗಳಾಗಿ ಅಂದರೆ ಭಾಗವತಿಕೆಯಲ್ಲಿ ಮತ್ತು ಮದ್ದಲೆಯಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿಕೊಂಡು ಸದ್ಯ ಯಕ್ಷಗಾನ ಕ್ಷೇತ್ರದಲ್ಲಿ ಭವಿಷ್ಯದ ಪೀಳಿಗೆಯನ್ನು ಅವರಿಗೆ ಕಲಿಕಾರ್ಥಿಗಳಿಗೆ ಯಕ್ಷಗಾನ ಕಲಿಸುವ ಗುರುಗಳಾಗಿಯೂ ಕೂಡ ಯಕ್ಷಗಾನ ಕ್ಷೇತ್ರಕ್ಕೆ ಸೇವೆಯನ್ನು ಸಲ್ಲಿಸುತ್ತಾ ಬರ್ತಾ ಇದ್ದೀನಿ. ನಾನು ನನ್ನ ಎಳವೆಯಿಂದ ನಿಮ್ಮಿಬ್ಬರನ್ನು ಯಕ್ಷಗಾನದಲ್ಲಿ ಅರ್ಧನಾರೀಶ್ವರನ ಹಾಗೆ ನಾನು ನೋಡಿದವ. ಅಂದರೆ ಮೊದಲೆಯಲ್ಲಿ ನೀವು, ಭಾಗವತಿಕೆಯಲ್ಲಿ ಇವರು, ಹಾಗೇ ನಾನು ನೋಡಿದ್ದು. ಯಕ್ಷಗಾನಕ್ಕೆ ಒಂದು ಅರ್ಧನಾರೀಶ್ವರ ಅಂತ ನನ್ನದೇ ಒಂದು ಕಲ್ಪನೆ. ಅದು ಸರಿಯೋ ತಪ್ಪು ಅದು ಬೇರೆ ವಿಚಾರ, ಆದರೆ ನನ್ನ ಕಲ್ಪನೆ ಆ ರೀತಿ. ಈ ಯಕ್ಷಗಾನದ ಪ್ರಯಾಣ, ನಿಮ್ಮದೇನು ಪ್ರಯಾಣ ಇದೆ, ಈ 40-45 ವರ್ಷಗಳ ಒಟ್ಟಿಗಿನ ಜೊತೆಗಿನ ಪಯಣ, ಅದು ಕೂಡ ಒಂದು ವಿಶೇಷವೇ. ಸಾಮಾನ್ಯವಾಗಿ ಎಲ್ಲ ಕಡೆ ಕಲಾವಿದರು ಯಾರಾದರೂ ಒಬ್ಬರು ಕಲಾವಿದರು ಅಂತಾದರೆ ಕಲಾವಿದ ಮಾತ್ರ, ಅಥವಾ ಕಲಾವಿದೆ ಅಂತಾದರೆ ಕಲಾವಿದೆ ಮಾತ್ರ. ಆದರೆ ಇಲ್ಲಿ ಹಾಗೆಲ್ಲ, ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ 45 ವರ್ಷಗಳನ್ನು ಕಳೆದು ಬಂದಿದ್ದೀರಿ. ಇದೊಂದು ದಾಖಲೆಯಾಗಿ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿಯಾಗಿ ಮತ್ತು ಪ್ರೇರೇಪಣೆಯಾಗಿ ಉಳಿಯಬೇಕು ಎನ್ನುವಂಥ ಒಂದು ಉದ್ದೇಶದಿಂದ ಒಂದು ಸಂದರ್ಶನದ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ನಾವು ನೇರ ಈ ಯಕ್ಷಗಾನ ಕ್ಷೇತ್ರದ ಪ್ರಶ್ನೋತ್ತರಕ್ಕೆ ಬರುವುದಿದ್ರೆ, ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ಹೇಳ್ತೀರಾ ಸರ್, ನೀವು ಮತ್ತು ಇವರು ಇಬ್ಬರು? ನಾನು ಮೊದಲು ನಮ್ಮ ಮನೆತನ ಅಂದರೆ ಪೂಜೆಯ ಮನೆತನ. ತಂತ್ರಿಗಳಿದ್ದಾರೆ, ಅರ್ಚಕರು ಇದ್ದಾರೆ, ಎಲ್ಲ ಕ್ಷೇತ್ರದಲ್ಲಿ ಬೈಪಾಟಿದಾರ ಮನೆತನ ಅಂತ ಕಡಬ ನಮ್ಮ ಊರು. ಆದ್ದರಿಂದ ನಾನು ಅಲ್ಲಿ ಯಕ್ಷಗಾನ ಹಿಮ್ಮೇಳ ನಮ್ಮ ಅಜ್ಜಂದಿರಲೇ ಬಂದದೊಂದು ವಿದ್ಯೆ. ಅವರು ತುಂಬ ತಾಳ ಮೊದಲೇ ಇದ್ದದ್ದೆಲ್ಲ ಆಸ್ತಿ ಇತ್ತು, 10-15 ಎಕರೆ ಆಸ್ತಿ ಇತ್ತು. ಎಲ್ಲ ಈ ತಾಳ ಮೊದಲೇ ಮಾಡಿ ಎಲ್ಲ ತಿನ್ನಿಸಿ ಅದೆಲ್ಲ ಮುಗೀತು. ನಮ್ಮ ಕಾಲಕ್ಕೆ ಏನೂ ಇರಲಿಲ್ಲ. ಹಾಗೆ ಯಕ್ಷಗಾನ ಅದು ಒಂದು ಪರಂಪರೆಯಿಂದ ಬಂದದ್ದು, ರಕ್ತಗತವಾಗಿ ಬಂದಿದೆ. ಕರೆಕ್ಟ್. ಹಾಗೆ ನಾನು ಹಿಮ್ಮೇಳ ಮದ್ದಳೆಯನ್ನು ಕಲಿತೆ. ಮೊದಲು ಮದ್ದಳೆ ಕಲಿತು 2 ವರ್ಷದಲ್ಲಿ ಮೇಳಕ್ಕೆ ಹೋಗುವ ಮನಸ್ಸಾಯಿತು. ಆಗ ಯಾರು ಮೇಳದಲ್ಲಿ ಮೊದಲೇಗಾದ್ರು ಕಡಿಮೆ ಇದ್ದರು. ಹಾಗೆ ಮೇಳ ನಮ್ಮ ಈ ಸೂರಿಕುಮೇರು ಗೋವಿಂದ ಭಟ್ರು ಮೊದಲು ಕುಂಡ ಮೇಳ ಇರುವಾಗ ಹೇಗೆ ಪರಿಚಯ ಆಗಿ ನನ್ನನ್ನು ಅದಕ್ಕೆ ಸೇರಿಸಿದರು. ಹಾಗೆ ಮದ್ದಳೆ ಬಲಿಪ ಭಾಗದರು, ಆಗ ನನ್ನ ಮದ್ದಳೆ ವೆಂಕಟರಮಣ ಮೊದಲಿಗಾದರು, ದಿವಾಣ ಭೀಮಭಟ್ರು ಚೆಂಡೆಗೆ. ಹಾಗೆ 1 ವರ್ಷ ಕುಂಡ ಮೇಳ, 1 ವರ್ಷ ಕೂಟು ಮೇಳ ಅಗರಿ ಭಾಗವತರ ಜೊತೆಗೆ ಶ್ರೇಣಿ ಗೋಪಾಲಕೃಷ್ಣ ಭಟ್ರು, ವಿಟ್ಲ ಗೋಪಾಲಕೃಷ್ಣ ಜೋಶಿ. ಹಾಗೆ ಮತ್ತೊಂದು ವರ್ಷ ಧರ್ಮಸ್ಥಳ ಮೇಳ, 2 ವರ್ಷ ಕಡತೋಗ ಮಂಜುನಾಥ ಭಾಗವತರು, ಚಿಪ್ಪಾರು ಕೃಷ್ಣ ಬಲ್ಲಾರು, ನಡ್ಲೆ ನರಸಿಂಹಭಟ್ರು. ಇವರ ಒಡನಾಟದಲ್ಲಿ ಮೊದಲೇ ಊರಿನಲ್ಲಿ ಸ್ವಲ್ಪ ಕಲಿತದ್ದು. ಆ ಒಡನಾಟದಲ್ಲಿ ಹಾಗೆ ನನ್ನ ಗುರುಗಳು, ದೊಡ್ಡ ಗುರುಗಳಂದರೆ ನಡ್ಲೆ ನರಸಿಂಹಭಟ್ರು. ಹಾಗೆ ಪರಂಪರೆ ಎಲ್ಲ ಕ್ರಮಗಳು ನನಗೆ ಅವರ ತಿರುಗಾಟದ ಒಟ್ಟಿಗೆ ಜೊತೆಯಲ್ಲಿ ಗೊತ್ತಾಯಿತು. ಹಾಗೆ 4 ವರ್ಷ ನಾನು ಒಬ್ಬನೇ ತಿರುಗಾಟ ಮಾಡಿ, ಅದೇ ಆ ಕೂಡ್ಲು ಮೇಳದಲ್ಲಿರುವಾಗ ನಾನು ಶ್ರೀಮತಿಯನ್ನು ಮದುವೆ ಆದೆ. ಆಗ ಇವಳು ಅಂದರೆ ಅಷ್ಟೊತ್ತಿಗೆ ಎಷ್ಟು ವರ್ಷದ ನಿಮ್ಮ ಯಕ್ಷಗಾನದ ಮೇಳ ತಿರುಗಾಟ ಆಗಿತ್ತು? 5 ವರ್ಷ ಆಗಿತ್ತು. 5 ವರ್ಷ ತಿರುಗಾಟ ಕಳೆದ ಮೇಲೆ ಹಾಗೆ ಇವರ ಕೂಡ್ಲು ಮೇಳ ಇತ್ತು, ಅಲ್ಲಿ ಮಧೂರಿಗೆ ಹತ್ತಿರ, ಇವಳ ತಾಯಿ ಮನೆ ಮಧೂರು. ಹಾಗೆ ಅಲ್ಲಿಗೆ ಅವರು ಕಲಾವಿದರು, ಇವಳ ಸೋದರ ಮಾವ ಎಲ್ಲ ಖಂಜೀರ ಮೃದಂಗ ಎಲ್ಲ ಬಾರಿಸ್ತಿದ್ರು. ಹಾಗೆ ಇವಳು ಸಂಗೀತ ಗೊತ್ತಿದ್ದ, ನನಗೆ ಗೊತ್ತದ್ದೇ ಆ ವರ್ಷವೇ ಇವಳು ಸಂಗೀತ ಗೊತ್ತುಂಟು ಅಂತ. ಹಾಗೆ ಬಂದು ಅವರ ಮನೆಯಲ್ಲಿ ಹಗಲು ಉಳ್ಕೊಳ್ಳಿಕ್ಕೆ ಜಾಗ ಕೊಟ್ಟರು, ಊಟ ಕೊಟ್ಟರು. ಹಾಗೆ ಹುಡುಗಿಯನ್ನು ಅದು ನೋಡಲಿಕ್ಕೆ ಹೊರದಲ್ಲ, ಹೀಗೆ ಆಗ ಅವರಿಗೆ ಏನೋ ಒಂದು ಮಾವನಿಗೆ ಮನಸ್ಸಾಯಿತು ಕಲಾವಿದರು ಅಂತ. ಹಾಗೆ ಇವಳ ಬಗ್ಗೆ ಕೇಳುವಾಗ ಹಾಗೆ ಶ್ರೇಣಿ ಗೋಪಾಲಕೃಷ್ಣ ಭಟ್ರು ಇದ್ರು. ಅವರು ಹೇಗೆ ನೀವು ಆಗುವುದಾದರೆ ಆ ಹುಡುಗಿಯನ್ನೇ ಆಗಿ ಅಂತೇಳಿ ಹಾಗೆ ಒತ್ತಾಯ ಮಾಡಿ ಒಮ್ಮೆ ಹುಡುಗಿಯನ್ನು ನೋಡಿದ್ರು. ಹಾಗೆ ಮದುವೆ ಆಯಿತು. ಇಲ್ಲಿ ಬಂದು ಮತ್ತೆ 8 ವರ್ಷ ಮೇಳಕ್ಕೆ ಹೋಗಲಿಲ್ಲ.
ಬಿಟ್ಟೆ ಮೇಳ. ಮದುವೆ ಆದ ಒಂದು ನಮ್ಮ ಮನೆಯಲ್ಲೂ ಕಷ್ಟವೇ ಜೀವನಕ್ಕೆಲ್ಲ. ಹಾಗೆ ಇಲ್ಲಿ ಅಂದ್ರೆ ಆ 8 ವರ್ಷ ನೀವು ಏನು ಮಾಡಿದ್ರಿ? 8 ವರ್ಷ ಒಂದು ಪೂಜೆ ನಮ್ಮ ಗೊತ್ತಾಯ್ತು. ಮನೆ ತರದ ಒಂದು ಪೂಜೆ ಇತ್ತು, ದೇವಸ್ಥಾನದ ಪೂಜೆ. ಅದು ಮಾಡ್ತಾ ಮನೆಯಲ್ಲಿದ್ದೆವು. ಇವಳ ಸಂಗೀತ ಅಂತೇಳಿ, ನನಗೆ ಸಂಗೀತ ಅಂದ್ರೆ ಬಹಳ ಇಷ್ಟ. ಸಂಗೀತ ಕೇಳುವುದು, ಅದು ಕಲ್ತದ್ದು ನಮಗೆ ಬರುವಂಥದ್ದಲ್ಲ, ಕೇಳುವ ಒಂದು ಆಸೆಯಲ್ಲಿ ಸಂಗೀತ ಕಚೇರಿ ಮಾಡಿಸುವಂತ 2-3 ಕಡೆ ಎಲ್ಲ ಇವಳನ್ನು ಪ್ರೋಗ್ರಾಮ್ ಎಲ್ಲ ಫಿಕ್ಸ್ ಮಾಡಿ ಆಯಿತು. ಅಲ್ಲಿ ಅದಕ್ಕೆ ಪ್ರೋತ್ಸಾಹ ಇಲ್ಲ ನಮ್ಮ ಊರಲ್ಲಿ. ಆದರೂ ಒಂದು ಕಚೇರಿ ಮಾಡಿಸಿದ್ದೆವು, ನಾನು ಮೃದಂಗ, ಅವಳು ಸಂಗೀತ. ಮತ್ತು ಅಷ್ಟು 7 ವರ್ಷ ಸಂಗೀತ ಕಲ್ತದ್ದನ್ನು ಅದನ್ನು ಹಾಳು ಮಾಡಬೇಕಲ್ಲ, ಯಾವುದಾದ್ರೂ ಒಂದು ಕ್ಷೇತ್ರ ಉಪಯೋಗ ಮಾಡುವಂತೇಳಿ ಯಕ್ಷಗಾನಕ್ಕೆ ಇಳಿಸಿದೆ. ನನಗೆ ಗೊತ್ತಿದ್ದ ರಾಗ ಕೆಲವೆಲ್ಲ 10-30 ರಾಗ ನನಗೆ ಗೊತ್ತಿದೆ, ರಾಗದ ಹೆಸರು ಗೊತ್ತಿಲ್ಲ. ಈ ರಾಗ ಅಂತೇಳಿ ಅವಳಲ್ಲಿ ನಾನು ಪದ್ಯ ಹೇಳಿ ಅವಳು ರಾಗಕ್ಕೆ ಹೆಸರು ಕೊಟ್ಟು. ಹೌದು, ಕರೆಕ್ಟ್, ಹೌದು, ಕಲಿಯುವುದು ಹಾಗೆ. ಹಾಗೆ ಆ ರಾಗದ ಪರಿ ನನಗೆ ಆಯಿತು, ಅವಳಿಂದ ನನಗೆ ಆಯಿತು. ಕರೆಕ್ಟ್. ಹಾಗೆ ಅವಳಿಗೆ ಭಾಗವತಿಗೆಯನ್ನು ಸ್ವಲ್ಪವೇ ಕಲಿಸಿಕೆ ಶುರು ಮಾಡಿದೆ. ಆಗ ವಾರಕ್ಕೊಂದು ತಾಳ ಮೊದಲೇ ನಮ್ಮ ಮನೆಯಲ್ಲೇ ಮಾಡಿ, ನಮ್ಮ ಚಿಕ್ಕಪ್ಪನ ಮನೆ, ದೊಡ್ಡಪ್ಪನ ಮನೆ, ಹೀಗೆಲ್ಲ ಮನೆಗಳಲ್ಲಿ ಯಾವ ಕಾರ್ಯಕ್ರಮವಾದರೂ ಒಂದು ತಾಳ ಮೊದಲೇ ನಮ್ಮ ಊರಲ್ಲಿ ಇವಳನ್ನು ಪದ್ಯ ಹೇಳಿದ್ದು. ಹಾಗೆ ಇವಳ ಇದು ನಾಲಿಗೆ ಶುದ್ಧ, ಯಾವುದು ಹೇಳುವುದಾದ್ರೂ ಈ ಅಕ್ಷರ ಉಂಟಲ್ಲ ಶುದ್ಧ, ಅದು ನನಗೆ ಕೇಳಿ ಆಸೆ ಆಯಿತು. ಇದು ಯಕ್ಷಗಾನಕ್ಕೆ ಬೇಕಾದ್ದೇ ಇದು. ಮತ್ತು ರಾಗ ಶುದ್ಧ ಉಂಟು, ಯಕ್ಷಗಾನ ರಾಗ ಹೇಳಿ ಅವಳು ಆ ರಾಗವನ್ನು ಶುದ್ಧ ಮಾಡಿ ಚಂದ ಮಾಡಿ ಹೇಳಿದರು. ಗಜಮುಖದವರಿಗೆ ಗಣಪತಿಗೆ ಭಾರಿ ಒಳ್ಳೆಯದಾಯಿತು. ಹಾಗೆ ಸ್ವಲ್ಪ ನಾನು ಮನೆಯಲ್ಲಿ ಕಲಿಸಿಕೊಟ್ಟು, ಮತ್ತು ನನ್ನ ಗುರುಗಳಿಂದ ಅವಳಿಗೆ ಜಾಗಟೆ ಕೊಡಿಸಿದೆ. ನಾನೇ ನಿಮ್ಮ ಗುರುಗಳು ಅಂದರೆ ನನಗೆ ಪುರುಷ ಆಚಾರ್ಯರು ಅಂತ ಹೇಳಿ ನನಗೆ ಮೊದಲೇ ಕಲಿಸಿದವರು. ಫಸ್ಟಿಗೆ ಅವರ ಕೈಯಿಂದ ಅವರಿಗೆ ಒಂದು ಗುರುದಕ್ಷಿಣೆ ಕೊಡಿಸಿ, ಅವರ ಕೈಯಿಂದ ಜಾಗಟೆ ನಮಗೆ ಪ್ರಸಾದ ಸಿಗಬೇಕಲ್ಲ, ಕರೆಕ್ಟ್, ಹಾಗೆ ಅವಳಿಗೆ ಕೊಡಿಸಿದೆ. ಅದರಿಂದ ಈ ತಾಣ ಮೊದಲೇ ಊರಿನಲ್ಲಿ ಹೆಸರಾಗುವಾಗ ಕೆಲವರದು ಪ್ರಚಾರ ಆಗ್ತಾ ಬಂತು. ಅವರು ಪದ್ಯ ಹೇಳ್ತಾರಂತೆ, ಲೀಲಕ್ಕನವರು ಪದ್ಯ ಹೇಳ್ತಾರಂತೆ. ಹಾಗೆ ಕೆಲವರು ದೂರಕ್ಕೆ ತಾಣ ಮೊದಲೇ ಕರೀಲಿಕ್ಕೆ ಶುರು ಮಾಡಿದರು. ಹಾಗೆ 1 ವರ್ಷ ಊರಲ್ಲೇ ಹೋಯಿತು. ಮತ್ತಿನ ವರ್ಷಕ್ಕೆ ಈ ಕೆಲವು ಮೇಳದವರು ಕೇಳಿದರು. ಹಾಗೆ ಒಂದು 10 ಪದ್ಯ ಮೇಳದಲ್ಲಿ ಹೇಳಿ, ಅದು ಮತ್ತೆ ಮೇಲೆ ಹೋದ ನಮಗೆ ಗೊತ್ತಿಲ್ಲ ಹೇಗೆ ಮೇಲೆ ಹೋಯಿತು ಅಂತ. ಕರೆಕ್ಟ್. ಹಾಗೆ ಮತ್ತೆ ನಾವು ತಾಳಮದ್ಲೆ ಸೆಟ್ನಲ್ಲಿ ಹೋಗುವ ಕೊಲ್ಲೂರು, ಕಟೀಲು ಹೀಗೆಲ್ಲ ಮಾಡ್ತಾ ಅಲ್ಲಿಯೂ ದೇವರಿಗೆ ಸಮರ್ಪಣೆ ಮಾಡೋದು ಈ ಪದ್ಯವನ್ನು. ಹಾಗೆ ಕೊಲ್ಲೂರಿಗೆ ಹೋಗಿ ಬಂದ ಮೇಲೆ ಇವಳ ಕಂಠವನ್ನು ಮೇಲೆ ಬಂದರು. ದೇವಮಾತ್ಮ ಪದ್ಯ 1 ಗಂಟೆ ಅಲ್ಲಿ ನಾವು ಪದ್ಯ ಅವಳಿ ಹೇಳಿಸಿ, ನಾನು ಮತ್ತು ನನ್ನ ಶಿಷ್ಯ ಚಂಡೆ ಮದ್ಲೆ ಬಾರಿಸಿ ವೇದಿಕೆ ಕೊಟ್ಟರು. ನಮಗೆ ಅದು ಪ್ರತಿಫಲ ಏನಿಲ್ಲ, ದೇವರಿಗೆ ಸಮರ್ಪಣೆ. ಅಲ್ಲಿಂದ ಮೇಲೆ ಬಂದು 6 ತಿಂಗಳಲ್ಲಿ ಒಂದು ಸ್ವರ ಬಂದದಂದರೆ ಇಡೀ ಆಕರ್ಷಣೆ ಆಯಿತು. ಕರೆಕ್ಟ್. ಈಗ ಮೇಡಮ್ ನಿಮ್ಮ ಹತ್ರ ಕೇಳುದು, ಇವರಿಗೆ ಹೇಳಿದರು ಹಿನ್ನೆಲೆ, ಅವರೇ ಹೇಳಿದರು ಹೇಗೆ ಸಂಗೀತ ನಿಮಗೆ ಗೊತ್ತಿತ್ತು, 7 ವರ್ಷ ಸಂಗೀತ ಕಲ್ತ್ಕೊಂಡಿದ್ರಿ, ನಿಮಗೆ ಯಕ್ಷಗಾನ ಭಾಗವತಿಕೆ ಮಾಡಬೇಕು ಅಂತ ಮೊದಲಿಂದ ಏನಾದರೂ ಆಸಕ್ತಿ ಇತ್ತಾ, ಅಥವಾ ಇವರೇ ಏನು ಮುತುವರ್ಜಿಯಿಂದ ನೀವು ಭಾಗವತಿಕೆ ಮಾಡಬೇಕು, ಯಕ್ಷಗಾನಕ್ಕೆ ಬರಬೇಕು ಅಂತ ಹೇಳಿ ಸಂಪೂರ್ಣ ಇವರದ್ದೇ ಬೆಂಬಲವ, ಹೇಗೆ ಅದು ನಿಮ್ಮ ಬಾಯಿಂದ ಕೇಳುವ? ನಮಗೆ ಯಕ್ಷಗಾನಕ್ಕೆಲ್ಲ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಊರಲ್ಲಿ ನಮಗೆ ಯಕ್ಷಗಾನ ಅಂತ ಹೇಳಿದರೆ ಸ್ವಲ್ಪ ಇದು ಅದರಲ್ಲಿ ಏನುಂಟು ಅಂತ ಹೇಳಿ. ಆದರೆ ನಾವು ಇಬ್ಬರು, ನನ್ನ ಒಂದು ಫ್ರೆಂಡ್ ಮತ್ತೆ ನಾನು, ನನ್ನ ಅತ್ತಿಗೆ ಆಗುವವರು, ನಾವಿಬ್ಬರು ಇದು ಇವರದ್ದು ಬೆಳ್ಪೆರ ಬಲಿಪ ಭಾಗ ಹತ್ರ ಮೇಳ ಬಂದಾಗ, ಕಟೀಲು ಮೇಳ ಬಂದಾಗ ನಾವು ಹೋಗಿ ಚಾಪೆಯಲ್ಲಿ ಕೂತು ನೋಡಿದ್ದೇವೆ. ಯಾರಿಗೂ ಗೊತ್ತಿಲ್ಲ, ಒಂದು ಬದಿಯಲ್ಲಿ ನನಗೆ ಕಂಡಿತ್ತು ಇದೆಂಥದ್ದು ಒಂದು ಯಕ್ಷಗಾನದ್ದು ಭಾಳ ಚೆಂದ ಆಗ್ತದಲ್ಲ, ಭಾಗವತರು ಚಂದ ಹಾಡ್ತಾರೆ ಅಂತ ಹಾಗೆ ಇದು ಮಾಡಿ ಅಭ್ಯಾಸ ಆಗಿತ್ತು. ಮತ್ತೆ ಬಿಡುವುದಿಲ್ಲ, ಮತ್ತೆ ಮೇಳಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಪುಸ್ತಕಗಳನ್ನೆಲ್ಲ ನೋಡ್ತಾ ಇದ್ದೆ. ಈಗ ಮಾವ ಎಲ್ಲ ಸ್ವಲ್ಪ ಹೇಳ್ತಾ ಇದ್ರು, ನಾನು ಸೋದರ ಮಾವನ ಮನೆಯಲ್ಲಿ ಇದ್ದಿದ್ದು. ಆಮೇಲೆ ಇವರು ಬಂದ ಮೇಲೆ ಮತ್ತೆ ಮದುವೆ ಆದ ಮೇಲೆ ಕಲಿಸೋದು. ಅಂದರೆ ಮಕ್ಕಳಾದ ಮೇಲೆ ಭಾಗವತಿಕೆಯನ್ನು ಪರಿಪೂರ್ಣವಾಗಿ ಕಲಿತದ್ದು ಮದುವೆಯಾಗಿ 2 ಮಕ್ಕಳಾದ ಆದ್ಮೇಲೆ. ಅಂದರೆ ಅದಕ್ಕೆ ಸಂಪೂರ್ಣ ಪ್ರೋತ್ಸಾಹ ಇವರದ್ದೇ, ನಿಮ್ಮ ಯಜಮಾನರದ್ದೇ. ಹೌದು. ಈಗ ನೀವು ಮೇಳಕ್ಕೆಲ್ಲ ಪದ್ಯ ಹೇಳಿದ್ದೀರಿ, ಪರಕದ ಪಿಂಗಾರ ಇದೆಲ್ಲ ಬಹಳ ಪ್ರಸಿದ್ಧಿಯನ್ನು ಕೂಡ ತಂದುಕೊಟ್ಟಿದೆ. ಮೇಳಕ್ಕೆಲ್ಲ ಹೋಗುವಾಗ ಅಂದರೆ ಈಗ ನೀವು ಸ್ತ್ರೀಯಾಗಿ ಏನು ಯಕ್ಷಗಾನದಲ್ಲಿ, ಅದರಲ್ಲೂ ಹಿಮ್ಮೇಳದಲ್ಲಿ ಭಾಗವತಿಕೆಗೆ ಅಂತ ಹೋಗುವಾಗ
ಆಗಿನ ಕಾಲದ ಸಾಮಾಜಿಕ ಒಂದು ಸ್ಥಿತಿಗತಿಗಳಲ್ಲಿ ಅದನ್ನು ನೇರವಾಗಿ ಬಹಳ ಏನು ತೆರೆದ ಹೃದಯದಿಂದ ತೆರೆದ ಮನಸ್ಸಿನಿಂದ ಒಪ್ಪಿಕೊಳ್ಳುವಂಥವ್ರು ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಿಮಗೆ ಅದು ಹೇಗೆ ಅದನ್ನು ನೀವು ನಿಭಾಯಿಸಿದ್ರಿ, ನೀವು ಇಬ್ಬರು ಕೂಡ? ಹೌದು, ಅದೇ ಅಂದರೆ ಅದು ನಮಗೆ ಹೋಗದೆ ಉಪಾಯ ಇಲ್ಲ ಅಂತ ಆಯಿತು. ನಮ್ಮ ರೋಮೇಳದ ಇದು ಶುರುವಾಗುವಾಗಲೇ ತುಳುವಿನ ಪದ್ಯಗಳೆಲ್ಲ ಇತ್ತು. ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ತುಳುವಿನ ಪದ್ಯಗಳು. ರಕ್ತದ ಪಿಂಗಾರದ ವರ್ಷವೇ ಒಳ್ಳೆ ಹೆಸರಾಯಿತು. ಅದಕ್ಕೆ ನಾವು ರಾಗ ಎಲ್ಲ ನಾವು ಹಾಕ್ತಿದ್ದೆವು, ಇಂಥದ್ದು ಹಾಕಿದರೆ ಒಳ್ಳೆಯದಾಗ್ತದೆ, ಸಂಗೀತ ಕಲಿತ ಕಾರಣ. ಕರೆಕ್ಟ್. ಹಾಗೆ ಮಾಡಿದ್ದೆ. ಮತ್ತೆ ಕುಣಿಲಿಕ್ಕೆ ಯಾರಿಗೆ ಬೇಕು ಮತ್ತೆ ಮತ್ತೆ ಬರ್ತದೆ ನಮಗೆ. ಇನ್ನೊಂದು ವರ್ಷಕ್ಕೆ ಹೇಗೆ ಕುಣಿಸಬೇಕಲ್ಲ ಅಲ್ಲಲ್ಲ, ಅದು ಸರಿ. ನಾನು ಕೇಳಿದ್ದು ಜನ ಅದರ ಬಗ್ಗೆ ಯಾವ ರೀತಿಯ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು? ಪರವಾಗಿಲ್ಲ, ತೊಂದರೆ ಇಲ್ಲ ಅಂತ ಹೇಳಿದ್ರೆ, ಅಥವಾ ಏನಾದರೂ ನಿಮಗೆ ಆ ವಿಚಾರದ ಬಗ್ಗೆ? ಅದು ಅಲ್ಲಿ ಪ್ರಸಂಗ ಆಡ್ಲಿಕ್ಕೆ ಬರುವಾಗ ಹೆಂಗಸು ಒಂದು ಇದು ಅಂತ ಹೇಳಿ ಅವರು ಕೊಡ್ತಾರಲ್ಲ, ಫಸ್ಟ್ ಹೆಸರು ಕೊಡ್ತಾರೆ. ಅದರಿಂದ ಜನಗಳು ಇದಿರ್ತದೆ ಒಂದು ಹೆಂಗಸು ಹುದ್ದೆ ಹೇಳುದು ಅಂತ ಹೇಳಿ. ಆದರೆ ಫುಲ್ ಆಗ್ತಿತ್ತಂತೆ, ನನಗೆ ಗೊತ್ತಿಲ್ಲ. ಆದ್ರೆ ಕೇಳಲಿಕ್ಕೆಲ್ಲ ಬರ್ತಾ ಇದ್ರು. ಹಾಗಾದ್ರೆ ಅಂಥ ಏನು ದೊಡ್ಡ ವಿರೋಧವೋ ಮತ್ತೊಂದು ಅಂಥದ್ದೇನು ನೀವು ಇದು ಮಾಡಲಿಲ್ಲ? ಸರಿ ಸರಿ. ನಮ್ಮ ಸಂಬಂಧಿಕರಾದ್ರೆ ಕೆಲವರಿಗೆ ಆಗ್ತಿರ್ಲಿಲ್ಲ, ಯಾಕೆ ಮೇಳ ಎಲ್ಲ ನೋಡುದಿಲ್ಲ, ಆಟ ನೋಡ್ಲಿಕ್ಕಿಲ್ಲ ನಮ್ಮೂರಲ್ಲಿ. ಅದು ನೋಡಿದರೆ ಅಷ್ಟು ಒಳ್ಳೆದಲ್ಲ ಅಂತ ಹೇಳ್ತಿದ್ರು. ಅದರ ಮೇಲೆ ನನಗೆ ಇದರಿಂದ ಇದಾಯಿತು, ದೇವರದ್ದೇ ಪ್ರಸಂಗಗಳೆಲ್ಲ ಆಗುದಾಗ ಹೆಚ್ಚು. ಮತ್ತೆ ಸ್ವಲ್ಪ ಶುರು ಆಯಿತು ತುಳು ಕನ್ನಡ ಅದು ಇದು ಬೇರೆ ಬೇರೆ. ಹಾಗಾಗಿ ಮತ್ತೆ ಸ್ವಲ್ಪ ಅಭ್ಯಾಸ ಆಯಿತು, ಸ್ವಲ್ಪವೇ ಅಭ್ಯಾಸ ಮಾಡಿ. ಅದೇ ಬರಕೆದ ಪಿಂಗಾರದಲ್ಲೇ ನಾನು ಅಭ್ಯಾಸ ಮಾಡಿದ್ದು ಕರೆಕ್ಟಾಗಿ ತುಳುವಿನಲ್ಲಿ. ಸರ್, ನಿಮ್ಮ ಉತ್ತರ ಏನು ಇದಕ್ಕೆ? ಅಂದರೆ ಆಗಿನ ಕಾಲದಲ್ಲಿ ಅದಕ್ಕೆ ಹೇಗೆ, ಅಂದರೆ ನೀವೇ ಮುಂದೆ ನಿಂತು ಸಂಪೂರ್ಣ ಸಹಕಾರ ಕೊಟ್ಟು ಇಷ್ಟೆಲ್ಲ ಮಾಡಿದಾಗ ಸಮಾಜದ ಪ್ರತಿಕ್ರಿಯೆ ಹೇಗಿತ್ತು? ಸಮಾಜದ ಪ್ರತಿಕ್ರಿಯೆ ಕೆಲವು ಇತ್ತು. ಅವಳಿಗೆ ಕೆಲಸ ಎಲ್ಲ ಹೆಂಗಸು ಹಾಗೆಲ್ಲ ತಿರುಗಿ ಬಾರ್ದು ಹಾಗೆಲ್ಲ ನೋಡ್ತಿದ್ರು. ಒಮ್ಮೆ ಅವರನ್ನೇ ಚೌಕಿಗೆ ಬರಲಿಕ್ಕೆ ಹೇಳಿ ನೋಡುವಾಗ ಇವಳಿಗೆ ಪ್ರತ್ಯೇಕ ಸ್ಥಳ ಕೂತ್ಕೊಳ್ಳಿಕ್ಕೆ, ಒಳಗೆ ಮಲಗಲಿಕ್ಕೆ ಬೇರೆ ಒಂದು ರೂಮ್ ಮಾಡಿ ಕೊಟ್ಟಿದ್ದಾರೆ ಟೆಂಟಲ್ಲಿ. ಆಗ ಅವರಿಗೆ ಬಂದು ಇವರೆಲ್ಲ ಈ ಕಲಾವಿದರೆಲ್ಲ ಬಂದು ಅಮ್ಮ 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 ಅಂತ ಇವಳ ಕಾಲಪಟದಲ್ಲಿ ಕೂತ ಈ ಪ್ರಸಂಗದ ಕಥೆ ಹೇಗೆ ಅಂತ ಕೇಳುವಾಗ ಅವರಿಗೆ ಜಿಮ್ಮು ಅಂತ ಹೇಳಿದವರಿಗೆ ಆಗ ಮತ್ತೆ ನಾ ಹೇಳುವವರು ಸಮಾಧಾನ ಆಯ್ತಲ್ಲ, ಅದು ಸಂತೋಷ. ಹಿಂದಿನದು ಏನು ಬೇಕಾದ್ರೆ ಹೇಳಿ, ನಮಗೇನು ಅದು ನಾನು ಒಟ್ಟಿಗೆ ಇರುವಾಗ ಏನು ಬಂದರೂ ನಾನು ಎದುರಿಸ್ತೇನೆ. ಕರೆಕ್ಟ್. ಅದು ನಾರಾಯಣ ಶೆಟ್ಟಿ ಅವರು ನಮಗೇನೆ ಬೇರೆನೆ ಅಂತ ಒಂದು ಜಾಗ ಮಾಡಿದೆ ಈಚೆ ಬದಿಯಲ್ಲಿ. ಆದ ಕಾರಣ ನನಗೆ ತೊಂದರೆ ಏನೂ ಇರಲಿಲ್ಲ. ಮತ್ತೆ ಇದು ಕಟ್ಟುವಾಗ ಸಹ ಎಲ್ಲ ಇದು ಕರೆಕ್ಟಾಗಿ ಅಲ್ಲಿಂದ ಕೈ ಹಾಕದ ಹಾಗೆ ಕೂಡ ಮಾಡ್ತೀನಿ. ಕರೆಕ್ಟ್ ಕರೆಕ್ಟ್. ಇವಳಿಗೆ ಬೇಸರ ಇದ್ದಾಗ ನಾನು ಹೇಳಿದ್ದೆ, ಇದು ನಿನ್ನ ಲಾಭ ನಷ್ಟ ಎಲ್ಲ ನನಗಲ್ಲ, ಹೇಳೋರು ಏನು ಬೇಕಾದ್ರೆ ಹೇಳಿ. ಕರೆಕ್ಟ್. ನಮಗೆ ಕಲೆಯಲ್ಲಿ ಸಂತೋಷ ಇದೆ, ನಮ್ಮ ಉದ್ಯೋಗದಲ್ಲಿ ಸಂತೋಷ ಇದೆ, ಸಂಬಳ ಸಿಕ್ಕಿದ್ರೆ ಉದ್ಯೋಗ ಹಾಕು ಅಂತ ಹೇಳಿ. ಕರೆಕ್ಟ್. ಸರ್, ಈಗ ಯಕ್ಷಗಾನ ಕ್ಷೇತ್ರದಲ್ಲಿ ಇಷ್ಟು ವರ್ಷ 45 ವರ್ಷಗಳಷ್ಟು ಸುದೀರ್ಘ ಪ್ರಯಾಣ ಜೊತೆಯಾಗಿ ನೀವು ಸಾಗಿ ಬಂದಿದ್ದೀರಿ. ಈ ಪ್ರಯಾಣದ ಬಗ್ಗೆ ಈಗ ಒಮ್ಮೆ ಹಿಂದೆ ತಿರುಗಿ ನೋಡುವಾಗ ನಿಮ್ಗೆ ಏನು ಅನಿಸ್ತದೆ? ಈಗ ಅಂದರೆ ಸಾಧಾರಣ ಒಂದು 10 ವರ್ಷ ಆಯಿತು. ನಮಗೆ ಸ್ವಲ್ಪ ಬೇಸರ ಕೊಟ್ಟಿತ್ತು ಯಕ್ಷಗಾನ ಅಂದರೆ ಎಲ್ಲ ಬದಲಾವಣೆ ಬಂತು. ಅಂದರೆ ಈಗಿನ ಸ್ಪೀಡ್ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ದೂರದಲ್ಲವರು ಬೇಸರ ಮಾಡಿಕೊಡ್ತಾರೆ ಹೇಳಿದರೆ. ಹಾಗಾದ್ರಿಂದ ಯಕ್ಷಗಾನ ಅಂದರೆ ಇಷ್ಟೇ ಸ್ಪೀಡು ಲಿಮಿಟ್ ಇದೆ. ಯಕ್ಷಗಾನಕ್ಕೆ ಒಂದು ಲಯ ಅಂತ ಮಾಡಿ ಹಾಕಿದ್ದಾರೆ ಮೊದಲಿನವರು, ನನ್ನ ಗುರುಗಳು ಅಥವಾ ನರಸಿಂಹ ಭಟ್ರು, ಭೀಮ್ ಭಟ್ರು. ಅಂದರೆ ಅದನ್ನು ಬಾಯಿಯಲ್ಲಿ ಹೇಳಿ, ಕೈಯಲ್ಲಿ ತಾಳ ಹಾಕಿ ಬಾಯಿಯಲ್ಲಿ ಹೇಳಿ, ಇಂಥ ತಾಳಕ್ಕೆ ಇಷ್ಟೇ ಮಾತ್ರೆ ಗಣ ಎಲ್ಲ ಹೇಳಿ, ಹಾಗೆಲ್ಲ ಈ ಪದ್ಯದ್ದು ಕೂಡ ಹಾಗೆ ಈ ಇಷ್ಟು ಅಕ್ಷರ, ಇದಕ್ಕೆ 6 ಅಕ್ಷರ ರೂಪಕ ತಾಳ, 5 ಅಕ್ಷರ ಜಂಪೆ ತಾಳ, ಹೀಗೆಲ್ಲ ಹೇಳಿ ನಮಗೂ ಪದ್ಯದ ಕ್ಲಾಸು ಒಟ್ಟಿಗೆ ಆಯಿತು. ಆ ಅನುಭವವನ್ನು ನಾನು ಇವಳಿಗೆ ಹಂಚಿಕೊಂಡೆ. ಆಗ ಅದು ಚೆಂದ ಆಯಿತು. ಆದ್ದರಿಂದ ಹಿಮ್ಮೇಳ ನುಡಿಸಲಿಕ್ಕೆ ಮೊದಲಿನ ಭಾಗವತಲ್ಲದೆ ಈಗಿನ ಭಾಗವತರೊಟ್ಟಿಗೆ ನಮಗೆ ಬಹಳ ಕಷ್ಟ ಆಗ್ತದೆ. ಅದು ಕೇಳುವಾಗ ಬೇಸರ ಆಗ್ತದೆ, ನಾವು ಹೇಳುವ ಹಾಗೂ ಇಲ್ಲ. ಅದನ್ನು ನಮ್ಮಷ್ಟಕ್ಕೆ ನಾವು ಇದು ಬಿಟ್ಟರೆ ಅದನ್ನು ನಾವು ತಿರುಗಾಟವನ್ನು ನಿಲ್ಲಿಸಿಬಿಟ್ಟೆವು ಅಲ್ಲಿ. ಈಗ ಇನ್ನೊಂದು ಪ್ರಶ್ನೆ ಇಬ್ಬರಿಗೂ ಕೂಡ, ಮೊದಲು ನೀವು ಹೇಳಿ ಆಮೇಲೆ ಇವರು ಹೇಳಿ. ಈಗ ಏನು ಅಂತಂದರೆ ಅದು ಹೇಗೋ ಆದೀತು ನೋಡಿ. ಅನೇಕ ಜನ ಕೆಲವರೆಲ್ಲ ನನ್ನ ಹತ್ರ ಹೇಳಿದ್ದಾರೆ, ಅಂದರೆ ಏನು ಹರಿನಾರಾಯಣ ಬೈಪಡಿತಾಯರ ಮದ್ದಳೆ ವಾದನ ಅತ್ಯಂತ ಏನು ಒಳ್ಳೆಯ ಉನ್ನತ ಮಟ್ಟದ ಶ್ರೇಷ್ಠ ಮಟ್ಟದ ಮದ್ದಳೆ ವಾದನ. ಆದರೆ ಏನಾಯಿತು ಅಂತಂದರೆ ಪ್ರಾಯಶಃ ಲೀಲಾವತಿ ಬೈಪಡಿತಾಯರ ಇದರಿಂದಾಗಿ ಅದು ಸ್ವಲ್ಪ ಮಸುಕಾಯಿತು ಏನು ಎನ್ನುವಂಥ ಒಂದು ಮಾತನ್ನು ಕೆಲವರು ಹೇಳಿದ್ದನ್ನು ನಾನು ಕೇಳಿದ್ದೇನೆ.
ಈ ಒಂದು ವಿಚಾರದ ಬಗ್ಗೆ ತಮ್ಮ ನಿಲುವು ಅಭಿಪ್ರಾಯ ಏನು? ಹೇಳಿ, ಯಾರಾದರೂ ಸರಿ. ನೀವು ಹೇಳಿ. ನಾನು ಅಂದರೆ ಮೃದಂಗ ಹಾಂ, ಮದ್ದಳೆ. ನಾನು ಸಂಗೀತ ಮೃದಂಗವನ್ನು ಸ್ವಲ್ಪ ಕಲಿತಿದ್ದೇನೆ. ಯಾವ ರಸಕ್ಕೆ ಯಾವ ಪೆಟ್ಟುಗಳು ಅಂತ ನಾನೇ ಮನದಲ್ಲಿ ಒಂದು ಮನೋಧರ್ಮ ಹುಟ್ಟಿಸಿಕೊಂಡು ಅವಳ ಪದ್ಯ ಹೇಗೆ ಹೋಗ್ತದೆ, ಆ ಪದ್ಯದ ಅಕ್ಷರ ನುಡಿಸ್ತಾ ಹೋಗ್ತಾ ಇದ್ದೇನೆ. ಸಂಗೀತದ ಕ್ರಮ ಬರುವಾಗ ಮೃದಂಗದ ಪೆಟ್ಟು ಹಾಕಿ, ಯಕ್ಷಗಾನ ಅದೇ ಯಕ್ಷಗಾನ ಟಚ್ ಆಗಿ ಯಕ್ಷಗಾನದ ಬೇರು ಬಿಡದ ಹಾಗೆ ಸಂಗೀತವನ್ನು ಸೇರಿಸಿಕೊಂಡು ಅವಳು ಹಾಡ್ತಾ ಇದ್ದಾಳೆ. ಅದು ನನಗೆ ಬಹಳ ಉಲ್ಲಾಸ. ಈ ಮೊದಲಲ್ಲಿ ಏನು ಮಾಡಬೇಕು ಅಂತ ಕಾಣಿದ್ರೆ ಅಷ್ಟು ಉಲ್ಲಾಸ ಬರ್ತದೆ. ಆ ಪೆಟ್ಟುಗಳು ಯಕ್ಷಗಾನ ರಾಗ ಬರುವಾಗ ಅವಳು ಏರಿ ಹೋಗುವಾಗ ಇಲ್ಲಿದ್ದ ಈ ದೋ ಎಲ್ಲ ತಾಮ್ ಎಲ್ಲ ಬರಬೇಕಲ್ಲಿ. ಈ ಅಲ್ಲಿಗೆ ಈ ಕರುಣಾರಸ ಪದ್ಯಗಳೆಲ್ಲ ಬರುವಾಗ ಬೆರಳು ಪೆಟ್ಟನ್ನು ನುಡಿಸ್ತಾ ಆ ಪದ್ಯವನ್ನು ಮೇಲೆ ತರಬೇಕು. ಕರೆಕ್ಟ್. ಈಗ ಕೆಲವರೆಲ್ಲ ನನ್ನ ಮತಳೇ ಮೇಲೆ ಬರಬೇಕು ಅಂತ ಹೊಡಿತಾರೆ, ಬೇಕು ಕೈ ಎತ್ತಿ ಹೊಡಿತಾರೆ. ಅಷ್ಟು ಪೆಟ್ಟು ಬೇಡ. ಅದಕ್ಕೆ ನ್ಯಾಯವಾಗಿ ಕಲ್ತರೆ ಅದರ ಜಾಗಕ್ಕೆ ಕೂತರೆ ಇಷ್ಟೇ ಸಾಕಾಗ್ತದೆ. ಕರೆಕ್ಟ್. ಅಂದರೆ ಈ ವಿಚಾರದ ಬಗ್ಗೆ ನೀವು ಏನು ಹೇಳ್ತೀರಿ? ಅಂದರೆ ವಿಚಾರದ ಬಗ್ಗೆ ಈಗ ಅದೇ ಬಲಿಪ ಭಾಗವತರು, ದೊಡ್ಡ ಭಾಗವತರು, ಹಾಗೆ ಕುಂಡಚ್ಚ ಭಾಗವತರು, ಮೊದಲಿನ ಭಾಗವತರೆಲ್ಲ ಈಗ ಸರಿ ಆ ಸಾಲಿಗೆ ಇವಳನ್ನು ಸೇರಿಸಬಹುದು. ಲಯದ ಪ್ರಕಾರ ಈಗ ಒಂದು ಜಾಗ ಹೇಳಿದ್ರೆ ಎಲ್ಲಿ ಆಚೆ ಅಲ್ಲಾಡ್ಲಿಕ್ಕಿಲ್ಲ. ಟಿಕ್ 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 ಲಯ ಗಡಿಯಾರದು. ಈಗಂದ್ರೆ ಈಗ ಹೋಯ್ತು, ಕರೆಕ್ಟ್, ಮುಂದೆ ಹೋಯ್ತು. ಏನು ನಮಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಲ್ಲ, ಅಂದ್ರೆ ನಾನು ಕೇಳಿದ್ದು ಅವರಿಂದಾಗಿ ನಿಮ್ಮ ಇದು ಸ್ವಲ್ಪ ಕಡಿಮೆ ಆಯ್ತೇನೋ ಅಂತ ಹೇಳುವಂತ ಮಾತಿಗೆ ನೀವೇನು ಹೇಳ್ತೀರಿ? ಅದು ಏನಿಲ್ಲ, ನಾನು ಅದಕ್ಕೆ ಸಮಾಧಾನ ಪಟ್ಟಿಕೊಳ್ತೇನೆ. ಈಗಿನ ಪದ್ಯಕ್ಕೆ ನನ್ನ ಮೊದಲೇ ಆಗುದಿಲ್ಲ ಅಂತಲೇ ನಾನು ಸಮಾಧಾನ ಪಡ್ತೇನೆ. ಅದಲ್ಲ ನಾನು ಕೇಳಿದ್ದು, ಈಗ ನಿಮ್ಮ ಮೊದಲೇ ವಾದನ ಒಳ್ಳೆ ಶ್ರೇಷ್ಠವಾಗಿದ್ರೂ ಕೂಡ ಇವರ ಮುಂದೆ ನಿಮ್ಮ ಒಂದು ಇದು ಏನು ಆ ಒಂದು ಶ್ರೇಷ್ಠತೆ ಸ್ವಲ್ಪ ಮಸುಕಾಯಿತು ಅಂತ ಹೇಳುವ ಬಗ್ಗೆ ನೀವು ಏನು ಹೇಳ್ತೀರಿ ಅಂತ? ಇಲ್ಲ, ಸಂತೋಷ ಸಂತೋಷ. ಆ ಪದ್ಯದಿಂದಾಗಿ ನನ್ನ ಮೊದಲೇ ಮೇಲೆ ಬಂತು ಅಂತ ಹೇಳ್ಬೋದು ನಾನು. ಅಷ್ಟೇ, ಕೆಲಸ ಮಾಡಲಿಕ್ಕೆ ಒಳ್ಳೆ ಹುರುಪು ಬರ್ತದೆ. ಈಗ ನೋಡಿ ಸರ್, ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ಯಕ್ಷಗಾನ ಅಂತಂದ್ರೆ ಏನು? ಪರಂಪರೆ ಅಂದರೆ ಮೊದಲಿನ ಮಟ್ಟು, ಅದಕ್ಕೆ ಯಾರು ಹೀಗೆ ಬರಬೇಕು ಅಂದ್ರೆ ಯಾರು ಕ್ಲಾಸ್ ಮಾಡಲಿಲ್ಲ, ಮಾಡಿ ಹಾಕಲಿಲ್ಲ. ಹಿರಿಯರಿಂದ ಒಂದು 2-3 ಜನ ನರಸಿಂಹ ಭಟ್ರು, ಭೀಮ್ ಭಟ್ರು, 2 ಜನ ಹಿರಿಯರಿದ್ದರು. ಅಂದರೆ ಕೃಷ್ಣಾಯ ಬಲ್ಲಾಳರು. ಅವರಿಂದಾಗಿ ಒಂದು ಹೀಗೆ ಯಕ್ಷಗಾನ ರಂಗ ಹೀಗೆ ಇರಬೇಕು ಅಂತ ನಡೆದುಕೊಂಡು ಬಂತು. ಯಾರು ಬರೆದು ಹಾಕಲಿಲ್ಲ. ಆ ರಂಗ ನಡೆ ನರಸಿಂಹ ಭಟ್ರು, ಅಗರಿ ಭಾಗವತರೆಲ್ಲ ಸೇರಿ ವೇಷ ಹೀಗೆ ಒಳಗೆ ಬರಬೇಕು, ಒಳಗೆ ಬಂದು 3 ದಸ್ತು ಕೊಡಬೇಕು, ಅಲ್ಲಿ ಕುಣಿಬೇಕು, ಹೀಗೆ ಯುದ್ಧ ಮಾಡುವಾಗ ಸೋಲೋ ವೇಷ ಇಂಥಲ್ಲೇ ನಿಲ್ಲಬೇಕು, ಗೆಲ್ಲುವ ವೇಷ ಇಂಥಲ್ಲೇ ನಿಲ್ಲಬೇಕು. ಎಲ್ಲ ಹಿಮ್ಮೇಳದಿಂದ ಕಲಾವಿದರು ಎಲ್ಲ ಹಿಮ್ಮೇಳದವರು ಕೇಳಿದರೆ ಎಲ್ಲ ಹೇಳ್ತಾರೆ. ಆ ಮಟ್ಟು ಈಗ ನಡೆದುಕೊಂಡು ಬಂತು. ಈಗ ಹಿಮ್ಮೇಳದವರು ಹೇಳಿದರೆ ಕಲಾವಿದರು ಒಪ್ಪೋದಿಲ್ಲ. ನಾನು ಕೊಡೋದಾಗೆ ನೀವು ಬಡಿಬೇಕು ಅಂತ ಹೇಳೋದು. ಆದ್ದರಿಂದ ಈಗಿನ ಇದು ಪೋರ್ಸ್ನಲ್ಲಿ ಹೋಗ್ತದೆ, ಚಂದ ಇಲ್ಲ. ಆ ಮೊದಲಿನ ಚಂದವೇ ಬೇರೆ, ಈಗಿನ ಒಂದು ಚಂದವೇ ಬೇರೆ. ಅದಕ್ಕೆ ಮಟ್ಟು ಅಂತ ಹೇಳ್ಬೋದು. ಕರೆಕ್ಟ್. ಈ ನೋಡಿ, ಯಕ್ಷಗಾನದಲ್ಲಿ ಒಟ್ಟು ಎಷ್ಟು ತಾಳಗಳಿವೆ ಮತ್ತು ಅದರ ಸ್ವರೂಪ ಏನು? ಯಕ್ಷಗಾನದಲ್ಲಿ ಒಟ್ಟು 7 ತಾಳಗಳು. ಸಂಗೀತದ ಹಾಗೆ ಎಲ್ಲ 7 ತಾಳದಿಂದ ಕವಲ್ ಹೊಡೆದು 17 ತಾಳಗಳಾಗ್ತದೆ. ಅದಕ್ಕೆ ತಿತ್ತಿ ಈಗ ಏಕತಾಳ ಒಂದೇ, ಮಾರವಿ ಏಕತಾಳ, ಭೈರವಿ ಏಕತಾಳ, ಸುರುಟಿ ಏಕತಾಳ, 3 ಬಗೆಯ ತಾಳ ಒಂದೇ. ಕರೆಕ್ಟ್. ಅದರ ಲಯ ಮಾತ್ರ ಬೇರೆ ಇರ್ತದೆ, ಪದ್ಯದ ಪ್ರಾಸಗಳು ಬೇರೆ ಇರ್ತವೆ. ಹಾಗೆ ಅದೆಲ್ಲ ಒಟ್ಟು 17 ತಾಳ ಆಗ್ತದೆ. ಅದಕ್ಕೆ ಉಪತಾಳಗಳು ಸೇರಿ ಅದು ಮುಖ್ಯ ತಾಳಗಳು 7. ಆಮೇಲೆ ನೋಡಿ, ಆಗ ನೀವು ಒಂದು ಹೇಳಿದ್ರಿ ನೋಡಿ, ಅಂದ್ರೆ ಒಂದು ಎಲ್ಲ ತಾಳಗಳಿಗೆ ಅದಕ್ಕೆ ಇಂತಿಷ್ಟು ಮಾತ್ರದ ಹಲವುಗಳು, ಈ ರೀತಿ ಅದು ಯಾವ ರೀತಿ ಒಂದೊಂದು ತಾಳದ್ದು ಸ್ವಲ್ಪ ಹೇಳಿ ನೋಡುವ. ಒಂದು ತಾಳ ಏಕತಾಳ ಅಂದ್ರೆ 4 ಅಕ್ಷರ. 4 ಅಕ್ಷರ ಸಂಗೀತದಲ್ಲಿ ಅಷ್ಟೇ, 4 ಅಕ್ಷರ ಮಾತ್ರ. ಭೈರವಿ ಏಕತಾಳ ಅಂದ್ರೆ, ಬುಡಾಪೆ ತಾಳ ಅಂದ್ರೆ ಆದಿತಾಳ, ಸಂಗೀತದ ಆದಿತಾಳ 8 ಅಕ್ಷರ. ರೂಪಕ ತಾಳ ಅಂದ್ರೆ 6 ಅಕ್ಷರ. ಜಂಪೆ ತಾಳ ಅಂದ್ರೆ 5 ಅಕ್ಷರ. ಅದರಲ್ಲಿ ನಿಧಾನ ಜಂಪೆ ಅಂತ ಬರ್ತದೆ, 10 ಅಕ್ಷರ. ಕರೆಕ್ಟ್. ಜಂಪೆ ನಿಧಾನ ಜಂಪೆ. ಹೌದು. ಮತ್ತೆ ತಿರುವಿಟ ತಾಳದಲ್ಲಿ 7 ಅಕ್ಷರ. ಅದು 7 ಅಕ್ಷರದ್ದು ಮುಖ್ಯ ತಾಳ. ಈ ಮತ್ತೆ 14 ಅಕ್ಷರ ತಾಳ ಅದು
ತ್ರಿವಿಡ ನಿಧಾನ ತ್ರಿವಿಡ. ಹಾ. ಹಾಗೆ ಅದು ಉಪದಾಳಗಳೆಲ್ಲ ಹಾಗೆ 17 ಆಗೋದು. ಕರೆಕ್ಟ್. ಅಲ್ಲಲ್ಲ, ಅದು ಸರಿ. ನಾನು ಹೇಳಿದ್ದು ಆಗ ನೀವು ಈ ಏಕತಾಳದ ಪದ್ಯ ಅಂತ ಅಂದ್ರೆ ಅಲುಗುಗಳು ಇಷ್ಟು ಹೌದು ಅದು ಹೇಳಿದ್ರಲ್ಲ, ಅದು ಆ ಒಂದು ಸಂಖ್ಯೆಯನ್ನು ಸ್ವಲ್ಪ ಹೇಳ್ತೀರಾ? ಅಂದ್ರೆ ಬಿಡು ಬಿಡು ಶೋಕವ ನುಡಿಯನ್ನು ಲಾಲಿಸು ಅಂದ್ರೆ 4 ಅಕ್ಷರ ಅಲ್ಲಿ ಮಗಜಬೇಕು ಅವನ. ಅಂದ್ರೆ ಪ್ರತಿಯೊಂದು ತಾಳದ ಅಕ್ಷರಕಾಲದಷ್ಟೇ ಅಲುಗು ಬರಬೇಕು. ಅಂದ್ರೆ ಅಲುಗು ಅಂತಂದ್ರೆ ಆಲಾಪನೆಯನ್ನು ನಾವು ಹೇಳುದು. ಏರು ಪದ್ಯ ಅದು ನಿಧಾನ ಪದ್ಯದಲ್ಲಿ ಅಷ್ಟೇ ಹಾಗೆಯೇ ಅಲುಗು ಬರಬೇಕು. ಅಂದ್ರೆ ಈಗ 14 ಅಕ್ಷರದ್ದು ತಾಳ ಅಂತಾದ್ರೆ 14 ಅಲುಗು ಬರಬೇಕು. 14 ಬರಬೇಕು. ಅಚ್ಚಾ. 7 ಅಂದ್ರೆ 7 ಬರಬೇಕು. 5 ಅಂದ್ರೆ 5 ಆ ರೀತಿ. ಅಂದ್ರೆ 5 ಜಂಪೆ ತಾಳಕ್ಕೆ ಮತ್ತು ಮತ್ತೆನ್ನೊಡನೆ ಕರೆಕ್ಟ್. ತಕ ತಕಿತ ತಕ ತಕಿತ 5 ಅಕ್ಷರ. ಕರೆಕ್ಟ್. ತಕಿತ ತಕತಿ ಮಿತ್ರಿವಿಡ ತಾಳ. ಆ 7 ಪದ್ಯಗಳು ನಿಧಾನ ಪದ್ಯದಲ್ಲಿ ಹಾಗೆಯೇ ಬರಬೇಕು. ನಿಧಾನ ಪದ್ಯದಲ್ಲಿ ಅಲುಗು ಸ್ವಲ್ಪ ಒಂದು ಉದಾಹರಣೆಯಲ್ಲಿ ತೋರಿಸಿಕೊಡಿ ನೋಡುವ. ಈಗ ಉಡಾಪೆ ತಾಳ ಹೋಗ್ತದೆ ಅಲ್ಲಿ. ಯಾವುದು ಗಜಮುಖ ನಾನಿಂದ ಹೇಳಿ ಕಡೆಗೆ ವರಗಳ ಪ್ರಭುವೇ ಹೀಗೆ ಹೋದ್ರೆ ಎಂಟು ಹೋಗ್ಬೇಕು ಒಂದು ತಾಳಕ್ಕೆ. ನಂದು ರಾಗ ಶುದ್ಧ ಇಲ್ಲ, ನಾನು ಅದನ್ನು ಮಟ್ಟು ಅಂತ ಹೇಳಿ ಮಾಡಿ ಹೇಳುವುದು ಅಷ್ಟೇ. ಅಂತೂ ಅಲುಗು ಅಷ್ಟು ಬರಲೇಬೇಕು. ಆ ಸ್ಪೀಡ್ ಹೋದ್ರೆ ಅಲುಗು ಬರುವುದಿಲ್ಲ. ಕರೆಕ್ಟ್. ಅಷ್ಟತಾಳ ಅಷ್ಟತಾಳ 14 ಅಕ್ಷರಗಾಲ. 2 ತಾಳಕ್ಕೆ ನಮ್ಮ ಯಕ್ಷಗಾನದ 2 ತಾಳಕ್ಕೆ 1 ತಾಳ. ಹೌದು, ಕರೆಕ್ಟ್. ಹೌದು. ತಕ ತಾಕೀಟ ತಕ ತಾಕೀಟ ತಕದೇವಿ. ಆ 14 ಅಲುಗು ಇದಕ್ಕೆ ಬರಬೇಕು. ಅದು ಮತ್ತೆ ಉಡಾಪೆ ತಾಳಕ್ಕೆ ಹೋಗ್ತದೆ. ಈ ತಾಳಗಳಂದ್ರೆ ಯಕ್ಷಗಾನದಲ್ಲಿ ಮಾತ್ರ ತಾಳ ಬದಲಾವಣೆ ಆಗುದು, ಸಂಗೀತದ ಹೌದು ಬದಲಾವಣೆ ಆಗುದಿಲ್ಲ. ಅದು ಅದೇ ಈ ಯಕ್ಷಗಾನದಲ್ಲಿ ತಾಳ ಬದಲಾವಣೆ ಆಗುವ ಆ ಕ್ರಮ ಅದು ಯಾವ ಆಧಾರದಿಂದ ಶುರು ಆಗಿರಬಹುದು? ಆಧಾರ ಯಾವುದಿಲ್ಲ, ಮೊದಲಿನವರು ಮಾಡಿ ಹಾಕಿದ್ದಷ್ಟೇ ಹೀಗೆ ಬರಬೇಕು ಅಂತ. ಅದನ್ನು ನಾವು ಹೇಳ್ತಾ ಇದ್ದೇವೆ. ಒಂದು ಹೀಗೆ ಬರ್ದಾಕಿ ಮೊದಲಿನ ಹಿರಿಯ ತಲೆಗಳಿರುವಾಗಲೇ ಬರ್ದಾಕಿದ್ರೆ ನಮಗೊಂದು ಉಪಕಾರ ಆಗ್ತದೆ, ಮಕ್ಕಳಿಗೆಲ್ಲ ಅನುಭವ ಕೊಡ್ಲಿಕ್ಕೆ. ಯಾರು ಅದರ ತಲೆಗೆಡಿಸಿಕೊಳ್ಳಿಲ್ಲ, ಅಕಾಡೆಮಿಯವರು ತಲೆಗೆಡಿಸಿಕೊಳ್ಳಿಲ್ಲ, ಅವರು ಕಮ್ಮಟ ಮಾಡಿದ್ದೇ ಹೊರತು ಇದನ್ನೊಂದು ಯಾರು ಅಡಿಗೆ ಕೈ ಹಾಕಲಿಲ್ಲ. ಆಮೇಲೆ ಇನ್ನೊಂದು ನೋಡಿ, ಈಗ ಏಕತಾಳದಿಂದ ತಿತ್ತಿತೆಗೆ ಹೋಗ್ತದೆ, ಅಥವಾ ಕೆಲವರು ತ್ರಿವಿಡೆಯಿಂದ ತಿತ್ತಿತೆಗೆ ಬರ್ತಾರೆ, ಇನ್ನು ಕೆಲವರು ತ್ರಿವಿಡೆಯಿಂದ ಅಷ್ಟಕ್ಕೆ ಬಂದು ಮಾಡುವವರು ಇದ್ದಾರೆ. ಹೌದು, ಈ ತ್ರಿವಿಡೆಯಿಂದ ಏಕಕ್ಕೆ ಬಂದು ತಿತ್ತಿತೆ ಹೋಗುವವರಿದ್ದಾರೆ. ಹೀಗೆಲ್ಲ ತಾಳ ಬದಲಾವಣೆ ಆಗುವಾಗ ಮಧ್ಯದಲ್ಲಿ ಆಲಾಪನೆ ಕೊಡುವ ಕ್ರಮ ಉಂಟಾ? ಅಂದ್ರೆ ತ್ರಿವಿಡೆ ತಾಳದಲ್ಲಿ ತಾಳ ಪದ್ಯ ಪ್ರಾರಂಭ ಆಯ್ತು, ಬಿಡ್ತಿಕೆ ಆಯ್ತು, ಆಮೇಲೆ ತಾಳ ಬದಲಾವಣೆ ಆಯ್ತು, ಏಕತಾಳಕ್ಕೆ ಬಂತು, ಆಗ ಪುನಃ ಬಿಡ್ತಿಗೆ ಕೊಡುವ ಕ್ರಮ ಉಂಟಾ? ಇಲ್ಲ, ಕ್ರಮವೇ ಇಲ್ಲ. ಅದು ಕೊಟ್ಟರೆ ಚಂದವೂ ಅಲ್ಲ, ಉದ್ದಾಗ್ತದೆ, ಬೋರ್ ಆಗ್ತದೆ. ತಾಳ ಬದಲಾವಣೆ ಎಷ್ಟು ಮಾಡ್ಬೋದು ಅಂದ್ರೆ ರಂಗದಲ್ಲಿ ಆ ವೇಷವನ್ನು ಮೇಲೆ ಬೇಕಾಗಿ ತಾಳ ಬದಲಾವಣೆ ಮಾಡುದು. ಈಗ ಯಕ್ಷಗಾನದಲ್ಲಿ ಒಟ್ಟು ಮಟ್ಟುಗಳು ಎಷ್ಟು ಇರಬಹುದು? ಮಟ್ಟುಗಳಂದ್ರೆ ಬಾಡಗಿನಲ್ಲಿ ಅಷ್ಟೇ, ತೆಂಗುನಲ್ಲಿ ಅಷ್ಟೇ. ಮಟ್ಟು ಅಂತ ಹೇಳ್ತಾರೆ ಆ ಪದ್ಯ, ಅದಕ್ಕೆ ರಾಗಕ್ಕೆ ಹೆಸರಿಲ್ಲ, ಮಟ್ಟು ಅಂತ ನಾವು ಹೇಳಿದರೆ ಕರೆಕ್ಟ್. ರಾಗ ಅದು ರಾಗ ತಪ್ಪು ಹುಡುಗುವವರು ಇಲ್ಲ. ಯಕ್ಷಗಾನದಲ್ಲಿ ತಪ್ಪು ಹುಡುಗುದು ಯಾವುದು? ಸಾಹಿತ್ಯವನ್ನು ಮಾತ್ರ ತಪ್ಪು ಹುಡುಗುತ್ತಾರೆ ಪ್ರೇಕ್ಷಕರು. ರಾಗ ತಪ್ಪಾಯ್ತು ಅಂತ ಯಾರು ಹೇಳಿ ಇಷ್ಟರವರೆಗೆ ಹೇಳಿದವರಿಲ್ಲ. ಸಾಹಿತ್ಯ ಅವ ಏನು ಹೇಳಿದ, ಭೀಮ ಹೇಳ್ತಾನೆ, ಭೀಮ ಅಂತ ಬಂದರೆ ಮಾತ್ರ ಅದು ಶಬ್ದ ಕರೆಕ್ಟ್. ಹಾಗೆ ಮಟ್ಟು ಅಂತ ಹೋಗುವಾಗ ಈಗ ಇದು ಹೀಗೆ ಬರಬೇಕು. ಯಾವುದು? ಬಲು ತೋಷವಾಂತೇನ ನೀವೆಂದು ಡಿಗೆ, ಹಾಗೆ ಮಟ್ಟೋದು ಕರೆಕ್ಟ್. ರಾಗ ಅದಕ್ಕೆ ಯಾವ ರಾಗ ಅಂದರೆ ಯಾರಿಗೂ ಗೊತ್ತಿಲ್ಲ ಅದು. ಹಾಗೆ ಈಗ ನೋಡಿ ನಿಮಗೆ ಮೇಡಮ್, ಯಕ್ಷಗಾನಕ್ಕೆ ಈ ನಾಟ್ಯ, ಸಂಗೀತ, ಸಾಹಿತ್ಯ, ಹೀಗೆ ಬೇರೆ ಬೇರೆ ಕಥಕಳಿ, ಕೂಚುಪುಡಿ, ಅದರಿಂದೆಲ್ಲ ಹಿಮ್ಮೇಳಕ್ಕೂ ಬಂದಿದೆ, ಮುಮ್ಮೇಳಕ್ಕೂ ಬರ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ನೀವು ಸಂಗೀತ ಕಲಿತವರು ಯಕ್ಷಗಾನ ಭಾಗವತಿಕೆಯನ್ನು ಮಾಡೋದ್ರಿಂದ ಇದು ನೀವು ಉತ್ತರ ಕೊಟ್ಟರೆ ಹೆಚ್ಚು ಪ್ರಸ್ತುತ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ. ಅದೇ ಅಂದ್ರೆ ಸಂಗೀತವೇ ಆಗಬಾರ್ದು ಯಕ್ಷಗಾನದಲ್ಲಿ. ಅದು ಕೇಳಿ ನಾನು ಬಲಿಪರದ್ದು ಎಲ್ಲ ಕೇಳಿದ ಮೇಲೆ ನಂದು ಮಾತ್ರ ಕರೆಕ್ಟಾಗಿ ರಾಗದ ಇದು ಶುದ್ಧತೆ ಬರ್ತಿತ್ತು, ಮತ್ತೆ ಹೆಚ್ಚು ಇದು ಮಾಡ್ಲಿಕ್ಕಿಲ್ಲ. ಅಂದ್ರೆ ಸಂಗೀತ ಕಲಿತ ಕಾರಣ ಅದು ಸಂಗೀತದ ಇಡೀ ಸರಿಗಮ ಬದನಿ ಇದ್ರೆ ಬೇರೆ ಬೇರೆ ತರ ಇರ್ತದೆ. ಕರೆಕ್ಟ್ ಕರೆಕ್ಟ್. ಅಂತ ರಾಗಗಳಿಗೆಲ್ಲ ಅದನ್ನು ಉಪಯೋಗಿಸ್ತಿದ್ದೆ.
ಆಗ ಖುಷಿ ಆಗ್ತಿತ್ತು. ಅದು ಒಂದು ಇಂಥ ರಾಗಕ್ಕೆ ಇಂಥ ಭಾವನೆಗೆ ಯಾವ ರಾಗ ಕೊಡಬೇಕು, ಹಿಂದೋಳ ಅದೆಲ್ಲ ಅದೆಲ್ಲ ಕೊಟ್ಟರೆ ಒಳ್ಳೆಯದು ಅಂಥದ್ದು ಅಂತೇಳಿ ಹಾಗೆ ಹಾಗೆ ಮಾಡ್ತಿದ್ದೆ. ಕರೆಕ್ಟ್. ಆಮೇಲೆ ನೋಡಿ ಇನ್ನೊಂದು, ಈಗ ನೀವು ಭಾಗವತಿಕೆ ಮಾಡುವಾಗ ಇವರು ಹೇಳಿದ ಹಾಗೆ ಏನು ಏಕತಾಳ ಅಥವಾ ಅಷ್ಟತಾಳ ಯಾವುದೇ ತಾಳದ ಅದರ ಆಲಾಪನೆಯನ್ನು ಇವರು ಹೇಳಿದ ಹಾಗೆ ಅಷ್ಟಕ್ಕೆ ಅಕ್ಷರ ಕಾಲಕ್ಕೆ ನೀವು ಹೇಳ್ತಾ ಇದ್ರಿ. ಹೌದು, ಓ ಒಂದು ಅಕ್ಷರ ಅಂದರೆ ಅದರಲ್ಲಿ ಎಷ್ಟು ಅಕ್ಷರ ಬರುತ್ತೆ, ಅಕತಕಿಟ ಅಂತ ಬಂದರೆ ಅಷ್ಟೇ. ಹಾಗೆ ಹಾ, ಅಂದ್ರೆ ನೀವು ಸಂಗೀತದ ಆಲಾಪನೆಯನ್ನು ಯಕ್ಷಗಾನದಲ್ಲಿ ಯಾವತ್ತೂ ಮಾಡಲೇ ಇಲ್ಲ ಹಾಗಾದ್ರೆ. ಹಾ, ಅದು ಕೇಳಿದ್ದು ಕರೆಕ್ಟ್. ಈಗ ಈ ಪುರಾಣೇತರ ಪ್ರಸಂಗಗಳು, ನೀವಿಬ್ಬರೂ ಕೂಡ ಯಕ್ಷಗಾನದ ಪರಂಪರೆಯ ಘಟಾನುಘಟಿ ಕಲಾವಿದರ ಜೊತೆ ತಿರುಗಾಟ ಮಾಡಿದವರು, ಅವರ ಜೊತೆ ಅವರಿಂದ ನೀವು ಕಲ್ತವರು, ಇದೆಲ್ಲ ಮಾಡಿದವರು. ಈಗ ಈ ಪುರಾಣೇತರ ಪ್ರಸಂಗಗಳು ಈ ಏನು ಕಾಲ್ಪನಿಕ, ಸಾಮಾಜಿಕ ಅಥವಾ ಇನ್ಯಾವುದೇ ಪುರಾಣೇತರವಾದಂತಹ ಪ್ರಸಂಗಗಳೇನಿದೆ ಅದು ಯಕ್ಷಗಾನಕ್ಕೆ ಪೂರಕ ಅಂತ ಕಾಣ್ತದ ಅಥವಾ ಹೇಗೆ, ಅದು ಮಾರಕವಾ? ಅದು ಅಂದರೆ ಅದನ್ನು ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ ಹೇಳಿದರೆ ಆ ಶಬ್ದಗಳನ್ನು ಅಡುಗುರು ಈಗ ಯಾವ ಈಗ ತಮಿಳಿನಲ್ಲಿ ಆದರೆ ಬೇರೆ ಬೇರೆ ಅಂತ ಎಲ್ಲ ಮಾಡ್ತಾರೆ. ಇದು ಇದಕ್ಕೆ ಆಗ್ಬೋದು. ಯಾಕೆ ಹೇಳಿದರೆ ಅಕ್ಷರ ನಾವು ಸರಿ ಮಾಡಿಕೊಂಡು ಹೋದರೆ ಯಾವುದೂ ತೊಂದರೆ ಆಗೋದಿಲ್ಲ, ಸರಿ ಆಗೋದಿಲ್ಲ. ಈಗ ಯಾವ ರಾಗಕ್ಕೆ ಯಾವ ಶಬ್ದಕ್ಕೆ ಯಾವ ರಾಗ ಬರಬೇಕು ಅಂಥದ್ದೆಲ್ಲ ಬರ್ತದೆ. ಆಗ ನಮಗೆ ಕಷ್ಟ ಆಗ್ತಿರ್ಲಿಲ್ಲ. ಹಾಂ ಹಾಂ, ಅಂದರೆ ಪ್ರಸಂಗಗಳು ಪೌರಾಣಿಕ ನೆಲೆಗಟ್ಟಿನಲ್ಲಿ ಇರಬೇಕು ಅಂತ ನೀವು ಹೇಳುದು. ಹೌದು. ಅಂದರೆ ಯಾಕಂದರೆ ಈಗ ನಾವು ತುಳಿಗೆ ಸ್ವಲ್ಪ ನಮಗೆ ಬೇಸರ ಆಗುತ್ತದೆ. ಈಗಿನ ದನಿಗಳೇ ಅದನ್ನು ಒಪ್ಪಿಕೊಳ್ಳುವಾಗ ನಮಗೆ ಅವರು ಸಂಬಳ ಕೊಡ್ತಾರೆ. ಕರೆಕ್ಟ್. ಅವರೇ ಅಷ್ಟು ಇಂಟ್ರೆಸ್ಟ್ ತೋರಿಸುವಾಗ ನಾವು ಅದನ್ನು ಇಲ್ಲ ಅಂತ ಹೇಳಲಿಕ್ಕಿಲ್ಲ, ಯಾರಿಗೂ ಬೇಸರ ಆಗಬಾರ್ದು. ನಿಮ್ಮ ಒಟ್ಟಿಗೆ ನಾವು ಬರ್ತೇವೆ ಅಂತೇಳಿ ಅದಕ್ಕೆ ಸರಿಯಾದ ಹಾಗೆ ನಾವು ಹೊಂದಿಕೊಂಡದ್ದು ಉಂಟು. ಈಗ ನೋಡಿ ಸರ್, ಈ ಯಕ್ಷಗಾನದ ಹಿಮ್ಮೇಳ ಪರಿಕರಗಳು ಅಂದರೆ ಮದ್ದಳೆ, ಚೆಂಡೆ ಇತ್ಯಾದಿಗಳಲ್ಲಿ ಆಗಿರುವಂತಹ ಬಹಳ ದೊಡ್ಡ ದೊಡ್ಡ ಬದಲಾವಣೆಗಳು ಏನಾದರೂ ನಿಮ್ಮ ಅನುಭವದಲ್ಲಿ ಹೇಳ್ಬೋದಾ? ಇದೆ. ಹಾ, ಮೊದಲು ಮದ್ದಳೆ ಅಂದರೆ ವೀರ ಮದ್ದಾಳ ಅಂತ ಕೇರಳದಿಂದ ಬಂದದ್ದು ಮದ್ದಳೆ. ನಡು ಎತ್ತರ ಅಷ್ಟು. ಹೌದು, ಕರೆಕ್ಟ್. ಅಷ್ಟಾಂಗುಲ ಇತಂತಾಣ ದ್ವಾದಶಾಂಗುಲ ಮದ್ದಾಳ ಕೊಟ್ಟಿದ್ದಾರೆ. ದ್ವಾದಶಾಂಗುಲ ಅದು ಅಗಲಬೇಕು. ಇಲ್ಲಿ ದಿ ದೋ ಬಾರಿಸುವ, ಅದಕ್ಕೆ ಬಲಿಪ ಭಾಗದಲ್ಲಿ ಮತ್ತು ಅಗಲಿ ಮಾತ್ರ ಅವರ ಪದ್ಯ ಹೇಳಿದಷ್ಟೇ. ಈಗಿನ ಹೊಸ ಪದ್ಯ ಒಂದು ಕೇಳಲಿಕ್ಕಿಲ್ಲ. ಕರೆಕ್ಟ್. ಅದಕ್ಕೆ ಅಂತ ಬೆಟ್ಟುಕೊಳ್ಳಿ ದಿ ದೋ ಎಡ ಏನಿಲ್ಲ. ಮೊದಲು ಕೆಮ್ಮಣ್ಣು ನಾರಾಯಣಪ್ಪಯ್ಯ ಮದ್ದಗಾರರಿದ್ದರು. ಅವರ ಮದ್ದಳೆ ಅಂದರೆ ನನಗೆ ಅದು ನೋಡ್ಲಿಕ್ಕೆ ಚಂದ. ಅದು ದಿ ದೋ ಕೊಟ್ಟದ್ರಲ್ಲಿ ಇವರು ಮಂಡ್ಯಚಾರ ಪದವೇ ಅಡಗಿ ಹೋಯ್ತು ಅಲ್ಲಿ. ಅಂದರೆ ಅವ್ರದ್ದು ಯಕ್ಷಗಾನ ಬಿಡಲಿಕ್ಕೆ ಇಲ್ಲ, ಉರುಳಿಗೆ ಇಲ್ಲ. ಅವರು ಬಿಟ್ಟು ದಿ ದೋ ಕೇಳಲಿಕ್ಕೆ ಮೊದಲ ವೀರ ಮದ್ದಾಳ ಅಂತ. ಈಗ ಮದ್ದಳೆಯಲ್ಲಿ ಅದು ಮುಚ್ಚಿಗೆಯಲ್ಲೇ ಬದಲಾವಣೆ ಆಗಿದೆ. ಕರೆಕ್ಟ್. ಆರೆ ಮಾಡಿದಾಗ ಅಂತ ಮಾಡಿದರು. ಈಗಿನ ಪದ್ಯಕ್ಕೆ ಸರಿಯಾಗಿ ಮುಚ್ಚು ಅವರು ಹಾಗೆ ಮಾಡಿಕೊಂಡು ಹೋದರು. ಒಂದು ಬದಿ ಎತ್ತರ, ಒಂದು ಬದಿ ತಗ್ಗಿ ಮೃದಂಗ ಮಾಡಿದರು. ಪೂರ ಮೃದಂಗ ಅಲ್ಲ, ಅರೆ ಮೃದಂಗ. ಹೌದು. ಹಾಗೆ ಅದೊಂದು ಚಂದ. ಈಗಿನ ಅದು ಕಾಲ ಬಂದಾಗೆ ನಾವು ಸ್ವಲ್ಪ ಬದಲಾವಣೆ ಆಗ್ತಾ ಬರಬೇಕು. ಹಾಗೆ ಆಮೇಲೆ ಚೆಂಡೆಯಲ್ಲಿ ಬದಲಾವಣೆ ಮಾಡಿದ್ದಾರೆ, ಸ್ವಲ್ಪ ಸಣ್ಣದು ಮಾಡಿದ್ದಾರೆ ಅಷ್ಟೇ. ಚೆಂಡೆಯಲ್ಲಿ ಪೆಟ್ಟುಗಳದ್ದೇ ಮೊದಲಿನ ಬೆಟ್ಟೆ ಯಾರು ಈಗ ಬಿಡಲಿಲ್ಲ ಹೆಚ್ಚು. ಈಗ ಹೊಸ್ತು ಹಾಕ್ತಾರೆ ಹೊರತು ಅದನ್ನು ಬಿಡಲಿಲ್ಲ, ಬೇರೆಲ್ಲ ಗಟ್ಟಿದೆ. ಅದು ಚೆಂಡೆಯಲ್ಲಿ ಸಣ್ಣದಾಗಿದೆ ಈಗ. ಚೆಂಡೆಯು ಕೂಡ ಗಾತ್ರದಲ್ಲಿ ಸಣ್ಣದಾಗಿದೆ. ಗಾತ್ರದಲ್ಲಿ ಅಗಲ ಕಡಿಮೆ ಆಗಿದೆ. ಅಗಲ ಜಾಸ್ತಿ ಆದರೆ ಅವರಿಗೆ ಹಗ್ಗ ಹಿಡಿಯವರಿಗೆ ಕಷ್ಟ ಆಗ್ತದೆ. ಅವರು ಮುಚ್ಚುವವರಿಗೆ ಅದನ್ನು ಕಡಿಮೆ ಮಾಡಿ ಕೊಡ್ತಾರೆ. ಹೌದು. ಈಗ ಚೆಂಡೆಯ ಆ ಒಂದು ವಿಸ್ತೀರ್ಣ ಕಡಿಮೆ ಆಗಿರುವುದರಿಂದ ನಾದದಲ್ಲಿ ಅಥವಾ ಅದರ ಒಂದು ಪರಿಣಾಮದಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ? ವ್ಯತ್ಯಾಸ ಆಗ್ತದೆ. ಬಯಲಾಟ ಅಂದರೆ ಮೊದಲಿನ ಬಯಲಾಟದ ಕ್ರಮ ಬೇರೆ. ಆ ಚೆಂಡೆಯಲ್ಲಿ ವೇಷ ಎದ್ದು ಹೋಗ್ತದೆ. ಈಗಿನ ಚೆಂಡೆ ಅಂದರೆ ಗಟ್ಟಿ. ಈಗ ಮೈಕೈ ಇದ್ದದ್ರಿಂದ ಅದು ಸಣ್ಣದಾದ್ರಿಂದ ಕೇಳ್ತದೆ. ಅದು ಮೊದಲು ಮೈಕೈನೇ ಇರಲಿಲ್ಲ. ಹಾಗೆ ಅದು ಚೆಂಡೆ ದೊಡ್ಡದಿತ್ತು, ಮದ್ದಳೆ ದೊಡ್ಡದಿತ್ತು. ಈಗೆಲ್ಲ ಗಾತ್ರ ಸಣ್ಣದಾಯಿತು. ಹಾಗೆ ಮದ್ದಳೆ ವಾದನ ಮತ್ತು ಚೆಂಡೆ ವಾದನ ಇದು ಒಂದಕ್ಕೊಂದು ಭಿನ್ನ ಹೇಗೆ? ಭಿನ್ನ ಏನಿಲ್ಲ. ಮದ್ದಳೆಗಾರರಂದ್ರೆ ಮದ್ದಳೆ ಮಾತ್ರ. ಮದ್ದಳೆ ಕಲ್ತವ ಚೆಂಡೆ ಕಲಿಬೇಕು. ಖಾಲಿ ಚೆಂಡೆ ಕಲ್ತರೆ ಮದ್ದಳೆಗಾರ ಅಂತ ಆಗುದು. ಕರೆಕ್ಟ್. ಬಡಗಿನಲ್ಲೂ ತೆಂಗಿನಲ್ಲೂ ಬಡಗಿನಲ್ಲೂ ಮದ್ದಳೆಗಾರನಿಗೆ ಸಂಬಳ ಜಾಸ್ತಿ, ಚೆಂಡೆಯವನಿಗೆ ಕಡಿಮೆ. ಚೆಂಡೆಯವನಿಗೆ ಅಷ್ಟು ಗೊತ್ತಿರಬೇಕು ಅಂತಿಲ್ಲ. ಕರೆಕ್ಟ್. ಮದ್ದಳೆಯವನಿಗೆ ಗೊತ್ತಿರಲೇಬೇಕು. ಹಾಗೆ ಇದರಲ್ಲಿ ಮದ್ದಳೆ ಗೊತ್ತಿರಲೇಬೇಕು, ಮದ್ದಳೆ ಕಲ್ತು ಚೆಂಡೆ ಕಲಿಬೇಕು. ಕರೆಕ್ಟ್. ಆಗ 5 ವರ್ಷ ತಿರುಗಾಟ ಆಗತ್ತದೆ. ಅವ ಇಡೀ ಮದ್ದಳೆಗಾರ ಅಂತ ಆದ. ಚೆಂಡೆ ಇಲ್ಲದಿದ್ದರೂ ಆಟ ನಡಿಬೋದು ಖಾಲಿ ಮದ್ದಳೆಯಲ್ಲಿ. ಕರೆಕ್ಟ್. ಮದ್ದಳೆ ಇಲ್ಲದ್ರೆ ಖಾಲಿ ಚೆಂಡೆಯಲ್ಲಿ ಆಗುದಿಲ್ಲ. ಕರೆಕ್ಟ್. ಹಾಗೆ ಮದ್ದಳೆಗಾರ ಮದ್ದಳೆ ಕಲಿಯಲೇಬೇಕು.
ಅಂದ್ರೆ ಚೆಂಡೆ ಡೈರೆಕ್ಟ್ ಚೆಂಡೆ ಕಲಿಯುವುದು ಅಲ್ವೇ ಅಲ್ಲ, ಮೊದಲೇ ಕಲ್ತೇ ಚೆಂಡೆ ಕಲಿಯುವುದು. ಕಲ್ತು ಪ್ರಯೋಜನ ಆಗುದಿಲ್ಲ. ಚೆಂಡೆ ಕಲಿಬೋದು, ಪ್ರಯೋಜನ ಆಗುದಿಲ್ಲ, ದೇವಸ್ಥಾನಕ್ಕೆ ಹೊಡಿಬೋದು ಅಷ್ಟೇ. ಯಕ್ಷಗಾನಕ್ಕೆ ಅದು ಟಚ್ ಆಗುದಿಲ್ಲ. ಈಗ ಯಕ್ಷಗಾನದ ಎಲ್ಲ ಬಯಲಾಟಗಳ ಏನು ನಡೀತದೆ ಅಲ್ಲಿ ಚೆಂಡೆ ಅನಿವಾರ್ಯವೇ? ಚೆಂಡೆ ಇಲ್ಲದೆ ಇದ್ರೆ ಆಗ್ಲಿಕ್ಕಿಲ್ವಾ? ಆಗ್ತದೆ. ಹಾ, ಚೆಂಡೆ ಇಲ್ಲದಿದ್ದರೆ ನಮ್ಮ ಇದು ವೆಂಕಟರಮಣ ಮೊದಲೇಗಾರರ ತಿರುಗಾಟದ ಒಟ್ಟಿಗೆ ಮಧ್ಯರಾತ್ರಿಗೆ ಚೆಂಡೆ ಹೊಡೀತು ಡಬ್ಬ ಅಂತ. ಆಗ ಸಣ್ಣ ಮೇಳ ಕೂಡ ಅಂದ್ರೆ 2 ಚೆಂಡೆ ಇಟ್ಟುಕೊಳ್ಳಿ ಕಷ್ಟ ಆಗ್ತದೆ. ಒಂದು ಚೆಂಡೆ ಹೊಡೀತು. ಕಡೆ ವೆಂಕಟ ಮೊದಲೇಗಾರರು ಚೆಂಡೆ ಇಟ್ಟದ್ದು ಹೋಗಿ ಮದ್ದಲೆ ಗೊತ್ತದ್ದು. ಬೆಳಿಗ್ಗೆವರೆಗೂ 2 ಗಂಟೆಯಿಂದ ಬೆಳಿಗ್ಗೆವರೆಗೂ ಮದ್ದಲೆಯಲ್ಲಿ ಚೆಂಡೆ ಇಲ್ಲೇ ಇದ್ದರೂ ಆಟ ನಡೀತದೆ. ಮದ್ದಲೆ ಹೋದರೆ ಆಟ ಬಂದೆ. ಅಂದ್ರೆ ಅದು 2 ಇರ್ತದೆ. ಈಗ ಅಲ್ಲ, ಈಗ ಚೆಂಡೆ ಇದ್ದಾಗ ಏನು ಒಂದು ಪರಿಣಾಮ ಇತ್ತು, ಅದೇ ರೀತಿ ಮೊದಲೆಯಲ್ಲೂ ಇತ್ತ ಆ ದಿವಸ? ಯಾವುದು ಮದ್ದಲೆಯಲ್ಲಿ? ಹೌದೌದು, ಆ ದಿವಸ ನೀವು ಹೇಳಿದ್ರಲ್ಲ, ಈಗ ಉದಾಹರಣೆ ಚೆಂಡೆ ಮಧ್ಯದಲ್ಲಿ ಒಡೆದು ಹೋಯ್ತು ಅಂತ, ಆಟ ಏನು ಕಳಪೆ ಆಗಲಿಲ್ಲ, ಕಡಿಮೆ ಆಗಲಿಲ್ಲ. ಅಂದರೆ ಇವರು ಕುಣಿದಷ್ಟು ಇವರು ಬೀದೋ ಕೊಟ್ಟರೆ ಆಯಿತು. ಚೆಂಡೆಯಲ್ಲಿ ಬರುವ ಪೆಟ್ಟನ್ನು ಮದ್ದಲೆಯಲ್ಲಿ ಕೊಡ್ತಾರೆ. ಉರುಳಿಗೆ ಇಲ್ಲ, ಉರುಳಿಗೆ ಇಡೀ ಪೆಟ್ಟು ತಿರುಗಲಿಕ್ಕೆ. ಈಗ ಮತ್ತೆ ಮೇಳದ ಕುಣಿಯುವುದು ಕೂಡ ಚೆಂಡೆ ಇದೆಯಾದ ಅವ್ರು ಎಂತೆಂಥ ಬೆಟ್ಟಾಗ್ತಾರೆ. ಕುಣಿಯುವುದು ಮೊದಲೇ ಆಧಾರದಲ್ಲಿ ಕುಣಿಯುವುದು ಅವ. ಕರೆಕ್ಟ್, ಹೌದು. ಸರಿ ಬಂದರೆ ಮಾತ್ರ ಚೆಂಡೆ ಚಂದ, ಇಲ್ಲದ್ರೆ ಟಿಟ್ಟಿಂದ ಕೇಳೋದು. ಡಿಡ್ಡು ಅಂತ ಹೇಳಬೇಕಾದ್ರೆ ಮದ್ದಲೆಯಲ್ಲಿ ಸರಿ ಕೊಡಬೇಕು. ಕರೆಕ್ಟ್. ಆ ಮದ್ದಲೆಯಲ್ಲಿ ಏನಾದರೂ ಬಾರಿಸಿದರೆ ಆ ಕುಣಿಯೋನಿಗೆ ಕಷ್ಟ ಆಗ್ತದೆ. ಅದಕ್ಕೆ ಬೇಕಾಗಿ ಮದ್ದಲೆಯು ಗಟ್ಟಿ, ಹಾಗೆ ವೈಂಪರಾಗಿ ಚೆಂಡೆಗೆ ಹೋಗುದು. ಆ ಲೆಕ್ಕದ ಬೆಟ್ಟು ಕೊಟ್ಟರೆ ಮಾತ್ರ ಚಂದ. ಈಗ ನೋಡಿ, ಮದ್ದಳೆ ಮತ್ತು ಚೆಂಡೆ ಒಟ್ಟಿಗೆ ಇರುವಾಗ ಚೆಂಡೆಯಲ್ಲಿ ಉರುಳಿಕೆ ಬಾರಿಸುವಾಗ ಕೆಲವರು ಮದ್ದಳೆಯಲ್ಲಿ ಕೂಡ ಎಲ್ಲ ಉರುಳಿಕೆಯು ಬಾರಿಸ್ತೇವೆ ಅಂತ ಹೇಳುವವರು ಇದ್ದಾರೆ. ಇದು ಎಷ್ಟು ಸರಿ ಮತ್ತು ಇದು ಏನು ಪ್ರದರ್ಶನಕ್ಕೆ ಇದು ಒಳ್ಳೆಯದಾ, ಸೂಕ್ತವಾ? ಅದು ಪ್ರದರ್ಶನಕ್ಕೆ ಸೂಕ್ತ ಅಲ್ಲ. ಅಂದ್ರೆ ಅಷ್ಟು ಮಾಡುವವರು ಇದ್ರೆ ಅವು ಸರಿ ಪೂರ್ವರಂಗದಲ್ಲಿ ಕಲೀಲಿಲ್ಲ ಅಂತ ಹೇಳ್ಬೋದು. ಅಂದ್ರೆ ಹೀಗೆ ಕೇಳಿ ಈಗ ಬೈಕ್ ಓಡಿಸುವುದಿಲ್ಲ, ಒಮ್ಮೆ ನೋಡಿ ಅವ ಲೈಸೆನ್ಸ್ ಮತ್ತೆ ಯಾವಾಗಲೂ ಮಾಡಿಕೊಳ್ಳುವುದು, ಹಾಗೆ ಇರ್ಬೋದು ನನ್ನ ಅಂದಾಜು. ಅಂದ್ರೆ ಚೆಂಡೆ ಉರುಳಿಕೆ ಇರುವಾಗ ಮೊದಲೆಯಲ್ಲಿ ಉರುಳಿಕೆ ಕೊಡಬಾರ್ದು, ದೀದೋವೇ ಕೊಡಬೇಕು. ಕೊಡ್ಲಿಕ್ಕೆ ಇಲ್ಲ, ಅದು ಬೆಟ್ಟೇ ಬೇರೆ ಇದೆ. ಅದಕ್ಕೆ ಚೆಂಡೆಗೆಂತಲೇ ಬೇರೆ ನಾನೇ ಬಡ್ದಾಕಿದ್ದೇನೆ ಬೇರೆ ಬೆಟ್ಟು. ಉರುಳಿಗೆ ಕೊಡಬಾರ್ದು, ಚೆಂಡೆ ಚಂದ ಕೇಳುವುದಿಲ್ಲ. ಕರೆಕ್ಟ್. ಪ್ರಾಣಾಕ್ಷರ ಅಲ್ಲಿಯೇ ಕುಣಿಯವನಿಗೆ ಸಿಗುವುದಿಲ್ಲ. ಕರೆಕ್ಟ್, ಹೌದು. ನೋಡಿ, ಈಗ ನೀವಿಬ್ಬರು ಕೂಡ ಯಕ್ಷಗಾನದ ಗುರುಗಳಾಗಿ ಅನೇಕ ಶಿಷ್ಯರನ್ನು ತಯಾರು ಮಾಡ್ತಾ ಇದ್ದೀರಿ. ಇಲ್ಲಿ 2 ಪ್ರಶ್ನೆ ಉಂಟು ನೋಡಿ. ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಹಿಮ್ಮೇಳವನ್ನು ಕಲಿಸುವುದನ್ನು ನಾನು ನೋಡಿದ್ದೇನೆ. ಒಂದೊಂದು ವಿಧ ಅಂತಂದರೆ ನಾನು ಗಮನಿಸಿದ ರೀತಿಯಲ್ಲಿ 3 ರಿಂದ 4 ವಿಧಗಳನ್ನು ನಾನು ಕಂಡುಕೊಂಡಿದ್ದೇನೆ. ಆಮೇಲೆ ಈ ಪೂರ್ವರಂಗ ಮತ್ತು ಸಭಾ ಕ್ಲಾಸು ಏನಿದೆ ಅದರಲ್ಲೂ ಕೂಡ 2 ರಿಂದ 3 ಟೈಪು ಬೇರೆ ಬೇರೆ ಇದೆ. ಈ ರೀತಿ 3 ಅಥವಾ 4 ಈ ವೈವಿಧ್ಯತೆ, ಈ ಭಿನ್ನತೆ ಬರಲಿಕ್ಕೆ ಕಾರಣ ಏನು? ಭಿನ್ನತೆ ಬರಲಿಕ್ಕೆ ಅದು ಹಿಮ್ಮೇಳವೇ ಕಾರಣ. ಅಂದ್ರೆ ಹಿಮ್ಮೇಳದವರು ಈಗ ನರಸಿಂಹ ಭಟ್ರು ಭೀಮ್ ಭಟ್ರು ಇರುವಾಗ ಒಂದು ಲೆಕ್ಕ ಮಾಡಿ ಇಟ್ಟಿದ್ದಾರೆ. ಸಭಾ ಕ್ಲಾಸು 4 ಕುಣಿಲೇಬೇಕು. ಗೋವಿಂದ ಭಟ್ರು ಅನುಸರಿಸ್ತಾರೆ, ನಾವು ಕುಣಿದಾಗೆ ಬಡಿತಾರೆ. ಯಾರು ಹಿಮ್ಮೇಳದವರು ಬಾರಿಸಿದಾಗೆ ಕುಣಿತಾರೆ. 4 ಇತ್ತು, ಆಮೇಲೆ 3 ಆಯಿತು, ಆಮೇಲೆ ಈಗ 2 ಆಯಿತು. ಅದು ಅಂದ್ರೆ ಈ ಚೆಂಡೆ ಮದ್ದಳೆಗಾರರಿಂದ ಬಂದದ್ದು. ಅದು ನಂದು ಇಷ್ಟೇ ಅಂತ ಅವ ಬಾರಿಸಿದ್ರೆ ಕುಣಿಯೋ ಅವರಲ್ಲಿ ಕೇಳ್ತಾನೆ ನಂದು ಇಷ್ಟೇ, ಅಷ್ಟೇ ಹೋಗ್ತದೆ. ಅದು ಆಧಾರ ಏನಿಲ್ಲ, 3, 4 ಏನಿಲ್ಲ. ನಾವೇ ಲೆಕ್ಕ ಮಾಡಿಕೊಂಡು ಹಿಮ್ಮೇಳದವರು ಸರಿಬೇಕು. ಇದರ ದೇವೇಂದ್ರ ದೇವತೆಗಳು ಅಂದರೆ ಬೇರೆ, ಅದು ಸಣ್ಣದು. ದೇವೇಂದ್ರ ಬರುವಾಗ ಅದರ ಪೆಟ್ಟೆ ಬೇರೆ, ಅದನ್ನ ಲೆಕ್ಕ 4. ಇವು 3 ದೇವತೆಗಳಿಗೆ 3. ಆಗ ಕಿರೀಟದ ವೇಷ ಬೇರೆ ಕಾಣಬೇಕು ಅಂತ ಮೊದಲಿನವನು ಮಾಡಿ ಹಾಕಿದ್ದು. ಈಗಿನ ಮೊದಲೆಗಾರರಿಗಳೆಲ್ಲ ಅಷ್ಟು ಏನು ಗಟ್ಟಿ ಉತ್ತರ ಕೊಡಲಿಕ್ಕೆ ಅವರು ಸಾಧ್ಯ ಅಲ್ಲ. ಕುಣಿಯವರಲ್ಲಿ ಕೇಳಿಕೊಳ್ಳುವುದು, ನೀನೆಷ್ಟು ಕುಣಿತಿ, 3, 4 ನಂದು ಇಷ್ಟು, ಅವನಿಗೆ ಸರಿಯಾಗಿ ಇವರು ಬಡಿತಾರೆ. ವಿಷಯ ಅಷ್ಟೇ. ಹಾಗಾದರೆ ಎಲ್ಲದಕ್ಕೂ ಏನು ಕಿರೀಟಕ್ಕೆ, ಪುಂಡು ವೇಷಕ್ಕೆ, ಸ್ತ್ರೀ ವೇಷಕ್ಕೆ, ಬಣ್ಣದ ವೇಷಕ್ಕೆ ಎಲ್ಲದಕ್ಕೂ ಈ ರೀತಿ ಲೆಕ್ಕಾಚಾರಗಳುಂಟು. ಲೆಕ್ಕಾಚಾರ ಇದೆ ನೋಡಿ. ಬಬ್ರುವಾಹನ, ಅಭಿಮನ್ಯು 2 ಪುಂಡು ವೇಷವೇ. ಕರೆಕ್ಟ್. ಬಬ್ರುವಾಹನ ಪ್ರವೇಶವೇ ಬೇರೆ, ಅದೀಗ ಯಾರು ನೋಡಿದವರೇ ಇಲ್ಲ. ಆಗ ಕುಣಿಯುವುದು ಬಿಡಿ, ನೋಡಿದವರೇ ಇಲ್ಲ. ಹೊಸ ಇತ್ತು ಮಾಲಿಂಗ ಭಟ್ರು ಮಾತ್ರ ಕುಣಿತಾ ಇದ್ರು. ಅಭಿಮನ್ಯುನ ಪ್ರವೇಶವೇ ಬೇರೆ. 2 ಕೊಂಡ್ರೆ ಅಭಿಮನ್ಯು ಬಬ್ರುವಾಹನ ಒಂದೇ ಆಯ್ತಲ್ಲ, ಅದು ಕಿರೀಟ ಒಂದೇ, ವೇಷ ಒಂದೇ ಕಾಣ್ತದೆ. ಹೌದು, ಅದು ಬೇರೆ ಅಂದ್ರೆ ಯಾವ ರೀತಿ ಹಿಮ್ಮೇಳದಲ್ಲಿ ಅದನ್ನು ರಂಗಸ್ಥಳದ ಹಿಂದೆ ಅವರ ರಂಗ ಪುಡಿ ಬರಬೇಕು ಅಲ್ಲಿ.
ಯಾರು ಬಬ್ರುವಾಹನ. ಅಲ್ಲಿ ಅಷ್ಟು ಪುಡಿ ಮಾಡಿ ಅಲ್ಲಿ ಇದು ಬಬ್ರುವಾಹನ ಅಂತ ಇವರು ಯಾವಾಗ ಬರ್ತಾನೆ ಒಳಗೆ ಅಂತ ಎಲ್ಲ ಸಭಿಕರೆಲ್ಲ ನೋಡ್ತಾರೆ ಮಕ್ಕಳೆಲ್ಲ. ಅವನ ಫೋರ್ಸ್ ಅಂದರೆ ಅವನು ಮತ್ತೆ ಬರುವುದು. ಈಗ ಡಾಂಗ್ ಡಗ್ 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 ಡಿಂಗ್ ಕೊಟ್ಟು 3ಕ್ಕೆ ಅವನು ಓಡಿ ಆಯ್ತಿಲ್ಲ. ಈಗ ಬಂದು ಒಂದು ದಸ್ತು ಕೊಟ್ಟಾಯ್ತು. ಹಾಗಲ್ಲ, ಬಬ್ರುವಾಹನ ಕ್ರಮನೇ ಬೇರೆ, ಅಭಿಮನ್ಯು ಕ್ರಮ ಬೇರೆ. ಮತ್ತೆ ನೋಡಿ, ಕೆಲವರು ಹೇಳುವುದನ್ನು ಕೇಳಿದ್ದೇನೆ. ಈಗ ನೋಡಿ, ನೀವು ಹೇಳಿದ್ದಾಗೆ ಏನು ಪ್ಲಂಗ್ ಡಂಗ್ 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 ಅದಕ್ಕೆ ಮುಂಚೆ ಬರೀ ಬಡಿಲಿಕ್ಕೆ ಉಂಟಲ್ಲ, ಅದಕ್ಕೂ ಕೂಡ ಹೆಜ್ಜೆಗಳಿತ್ತು ಅಂತ ನಾನು ಕೇಳಿದ್ದೇನೆ. ಹೆಜ್ಜೆಗಳು ಇತ್ತು, ಒಳಗಿಂದ ಕುಣಿಲಿಕ್ಕೆ ಹೆಜ್ಜೆಗಳಿದೆ. ಹೌದು, ಅದು ಈಗಿನವ್ರಿಗೆ ಗೊತ್ತಿಲ್ಲ, ನಾನು ಬಾರಿಸಿಲ್ಲ ಅಂತವ್ರು ಕುಣಿಯೋರು ಇರಲಿಲ್ಲ. ಇಲ್ಲಿ ನಾನು 3 ಕೊಡುವುದಲ್ಲ, ಅದಕ್ಕೆ ಅಲ್ಲಿ ಕುಣಿದಷ್ಟು ಕೊಡಬೇಕು. ಅಂದ್ರೆ ರಂಗಸ್ಥಳದ ಹಿಂದೆ ಅಲ್ಲಿ ಪುಡಿ ಮಾಡಿ ರಂಗಸ್ಥಳಕ್ಕೆ ಬಂದು ಹಾರಬೇಕು. ಅಲ್ಲಿ ಬಂದ ಮೇಲೆ ಲೆಕ್ಕ ಇಲ್ಲ, ಅವ ಅಲ್ಲಿ ದೂರದಿಂದ ಓಡಿ ಬರುವುದು, ಇಲ್ಲಿಗೆ ಲೆಕ್ಕಾಚಾರ ಸರಿ ಆಗ್ತದೆ. ಅದು ಹೊಸ ಇತ್ತು ಮಾಲಿಂಗಣ್ಣ ಒಂದು ಬಿಟ್ಟರೆ ಬೇರೆ ಯಾರು ಕುಣಿಲಿಲ್ಲ. ಅದು ಕಲಿಬೇಕು ಅನ್ನೋ ಆಸಕ್ತಿ ಇಲ್ಲ ಈಗಿನ ಹುಡುಗರಿಗೆ. ಅವ್ರು ಬಂದು 108 ಹಾಡಿದರೆ ಆಯ್ತಲ್ಲ. ನೋಡಿ ಮೇಡಮ್, ಯಾವುದೇ ಪ್ರಸಂಗದ ಯಾವುದೇ ಪದಗಳು ಅದು ಹೀಗೆಯೇ ಹಾಡಬೇಕು ಅಂತ ಏನಾದರೂ ನಿರ್ಧಾರ ಉಂಟಾ? ನಿರ್ಧಾರ ಅಂತ ಅಂದರೆ ಅದಕ್ಕೆ ಭಾವನೆಗೆ ಸರಿಯಾಗಿ ನಿರ್ಧಾರ ಮಾಡ್ಬೋದು. ಪದಗಳನ್ನೆಲ್ಲ ಹಾಕುವಾಗ ನನ್ನ ಲೆಕ್ಕದಲ್ಲಿ ಆಗಿ ನಾನು ಸಂಗೀತ ಕಲಿತದ್ರಿಂದ ಸ್ವಲ್ಪ ಇದಾಗ್ತಿತ್ತು ಅವರಿಗೆ. ಅಂದರೆ ಇದು ಪ್ರೇಮ ಅಂತೇಳಿ ಹೇಳುವಾಗ ಒಂದು ಭಾವನೆ ಬೇರೆ ಬರೋದು, ಹೀಗೆಲ್ಲ ಆಗ್ತಿತ್ತು. ಹೀಗೆಲ್ಲ ಮಾಡಲಿಕ್ಕೆ ಆಗ್ತಿತ್ತು. ರಾಗಗಳನ್ನು ಹಾಕಬಾರ್ದು ಅಂತ ಏನಿಲ್ಲ, ಬಲಿಯವರಿಗೆಲ್ಲ ಅವರು ಕಲೀಲಿಲ್ಲ. ಅವರು ಈಗಲೂ ಹೇಳ್ತಾರೆ, ನಮಗೆ ಹಾಗೆ ರಾಗದ ಅಭ್ಯಾಸ ಇಲ್ಲಮ್ಮ, ನಾವು ಕಲೀಲಿಲ್ಲಲ್ಲ ಅಂತ ಹೇಳ್ತಿದ್ರು ಅವರು. ನಮಗೆ ಆದರೆ ಅದು ಬಂದ ಕಾರಣ ಭಾವನೆಗೆ ಒಂದೊಂದು ರಾಗಗಳನ್ನು ಹಾಕೋದು. ಅಲ್ಲಲ್ಲ, ಅಂದರೆ ಅದು ಸರಿ ನೀವು ಹೇಳಿದ್ದು. ನಾನು ಕೇಳಿದ್ದು ಯಾವುದೇ ಒಂದು ಪ್ರಸಂಗದ್ದು ಇಂತಹ ಪದ್ಯವನ್ನು ಹೀಗೆಯೇ ಹೇಳಬೇಕು ಅಂತ ಯಕ್ಷಗಾನದಲ್ಲಿ ರೂಢಿ ಉಂಟಾ, ಕ್ರಮ ಉಂಟಾ ಅಂತ? ಮೊದಲಿತ್ತು, ಆದರೆ ಈಗ ಅದು ಹಾಗೆ ಇಲ್ಲ. ಯಾವ ಇದನ್ನು ನೋಡಿಕೊಳ್ತಾರೆ, ಯಾವ ವೇಷ ಯಾವ ಹಾಗೆ ಮಾಡ್ತಾರೆ. ಅದಕ್ಕೆ ಸರಿಯಾದ ಪದ್ಯಗಳು. ಕರೆಕ್ಟ್. ಈಗ ಬಬ್ರುವಾಹನ, ಅಭಿಮನ್ಯು ಅದೆಲ್ಲ ಬೇರೆ ಬೇರೆನೇ ಕೊಡಬೇಕಾಗ್ತದೆ. ಕರೆಕ್ಟ್. ನೀವು ಏನು ಹೇಳ್ತೀರಿ? ಒಡ್ಡೋಲಗ ಅದು ಹೀಗೆ ಬರಬೇಕು ಅಂತ ಮಾಡಿ ಹಾಕಿದ್ದಾರೆ. ಧರಣಿ ಪಾಲಕಗೆ ಸುರಪಾಲ ಒಂದು ದಿನ ಅದು ಹಾಗೆ ಹೇಳುವಾಗ ಬದಲಾವಣೆ ಮಾಡಲಿಕ್ಕಿಲ್ಲ. ಈಗ ರಾಗ ಬದಲಾವಣೆ ಮಾಡ್ತಾರೆ, ಅದು ಅಷ್ಟು ಚೆಂದ ಆಗೋದಿಲ್ಲ. ಮೊದಲಿನ ಪರಂಪರೆ ರಾಗ ಅದು ನಾಟಿ ರಾಗ ಅಂತ ಹೇಳ್ತಾರೆ, ಶುದ್ಧ ನಾಟಿ ಆಗೋದಿಲ್ಲ ಅದು. ಕರೆಕ್ಟ್. ಮಟ್ಟು ಹೌದು, ಶುದ್ಧ ನಾಟಿ ಹಾಕಿದ್ರೆ ಅದು ಒಟ್ಟೋಲಗದ ಒಂದು ರಂಪೆ ಹೋಗ್ತದೆ. ಹೌದು, ಹೋಗ್ತದೆ. ಹಾಗೆ ಅದನ್ನು ಮಟ್ಟು ಅಂತ ಹೇಳ್ಬೋದು. ಅದನ್ನು ಇವಳು ಹೇಳ್ತಾಳೆ, ಚಂದ ಹೇಳ್ತಾಳೆ ಅದು. ಆಮೇಲೆ ಅದೇ ರೀತಿ ಬಲುತೋಷವ ಅಂತೆ ಎಂದ ನುಡಿಗೆ, ಅದು ಕೂಡ ಅದೇ ಒಂದು ಅದೇ ರಾಗದಲ್ಲಿ ಅಲ್ಲಿವರೆಗೆ ಅದೇ ಹೋಗಬೇಕು. ಬಟ್ ಈಗ ತುಂಬ ಜನ ಇವರು ಹೇಳಿದಾಗೆ ಅಥವಾ ನೀವು ಹೇಳಿದಾಗೆ ಬೇರೆ ಬೇರೆ ರಾಗ ವೈವಿಧ್ಯ ಅದಕ್ಕೆ ಹಾಕ್ತಾರೆ. 2 ರಾಗ ಹಾಕೋದು, ಈ ಅಂಬುರ ಹೆಸರಿಗೆ 5 ರಾಗ ಹಾಕೋದು, ಅದೆಲ್ಲ ಚಂದ ಅಲ್ಲ. ಹೇಳ್ಬೋದು ಅಷ್ಟೇ, ಕ್ಲಾಪ್ ಆಗ್ತಾರೆ ಅಷ್ಟೇ. ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ, ನಾವು ಹೇಳಲಿಕ್ಕಿಲ್ಲ, ಅವರಿಗೆ ಬೇಸರ ಅದು. ಮತ್ತು ಅದೇ ರಸಗಳಂದರೆ ನವರಸ ಉಂಟು. ಹೌದು, ನವರಸಕ್ಕೆ 9 ರಾಗಗಳು ಅಂತ. ಅದು ಯಾವ್ದು ಅದು ನವರಸ, ಹಾಸ್ಯರಸ. ಅದರ ಶ್ಲೋಕ ಎಲ್ಲ ಬರುದಿಲ್ಲ, ಬುಕ್ಕಿನಲ್ಲಿ ಉಂಟು, ಈಗೆಲ್ಲ ಬಿಟ್ಟು ಅದು ನೆನಪು. ಸರಿ ಸರಿ. ಹಾಸ್ಯರಸ, ಶೃಂಗಾರ ರಸ, ಕರುಣಾರಸ. ಕರುಣಾರಸಕ್ಕೆ ಇಂಥದ್ದೇ ರಾಗ ಅಂತ ಅದು ಇಡೀ ಗೊತ್ತು. 4 ರಾಗ. ಅದು ಕೊಟ್ಟರೆ ಮಾತ್ರ ಅವನಿಗೂ ವೇಷಧಾರಿಗಳಿಗೂ ಸ್ವಲ್ಪ ಹುಮ್ಮಸ್ಸು ಬರ್ತದೆ. ಭಾವನೆ ಪ್ರತಿಪಾದನೆ ಮಾಡಲಿಕ್ಕೆ ಅನುಕೂಲ ಅಂತ. ಹೌದು, ಅದು ದಕ್ಷಾಧ್ವರದಲ್ಲಿ ಇವರದ್ದೇ ತುಂಬ ಒಳ್ಳೆಯದಿತ್ತು, ಕೋಳಿಯವರದ್ದು. ಅಂದರೆ ಅವರು ಫಸ್ಟಿಗೆ ನನಗೆ ಬೈದಾರಂತೆ, ಅವ್ರ ಹತ್ರ ಹೇಳಬೇಕಂತೇಳಿ. ಅದು ನಂತರ ದಕ್ಷಾಧ್ವರವೇ ಪ್ರತಿ ಸಲನೂ ಹೇಳಿದರು ದಕ್ಷಾಧ್ವರ ಆಗಬೇಕು ಅಂತ. ಹಾಗೆ ಏನೋ ಒಂದು ಕೊಟ್ಟಿದ್ದಾರೆ ಅವರಿಗೆ, ಆ ಭಾವನೆ ಬರ್ತದಲ್ಲ. ಈಗ ಶ್ರೀವೇಷಕ್ಕೆ ಹೇಗೆ ಬರಬೇಕು ಅಂತ ನನಗೆ ಸ್ವಲ್ಪ ಜಾಸ್ತಿ ಗೊತ್ತಾಗ್ತದೆ. ಕರೆಕ್ಟ್. ಈಗ ಇವಳಿಗೆ ನಾನು ಹೇಳ್ತಾ ಹೋಗ್ತಾ ಇದ್ದೇನೆ, ರಂಗಸ್ಥಳದಲ್ಲಿ ಸೂಚನೆ ಕೊಟ್ಟದ್ದುಂಟು. ಹೇಳಿದ್ರು ಕೂಡ ಅವಳು ಹೇಳ್ಕೊಳ್ತಾಳೆ. ಅಂದರೆ ಇಂಥ ರಸಕ್ಕೆ ಈ ರಾಗ ಹಾಕೊಂಡಾಗ ಅಲ್ಲಿ ಕೂಡಲೇ ಆ ವೇಷಕ್ಕೆ ಅದಕ್ಕೂ ಹೊಂದಾಣಿಕೆ ಚೆಂದ ಆಗ್ತದೆ. ಹಾಗೆ ಈಗ ಕನ್ನಡ ರಾಗ ಕೆಲವೆಲ್ಲ ರಾಗಗಳು ತುಂಬ ಉಂಟು. ಹಿಂದೋಳ ಮತ್ತು ಹಂಸಾನಂದಿ, ಶಿವರಂಜನಿ ಅದೆಲ್ಲ ದುಃಖ ರಸದ ರಾಗ. ಕಲ್ಯಾಣಿ ಮತ್ತು ಅಠಾಣ ಇದೆಲ್ಲ ಶೃಂಗಾರ ರಸದ ರಾಗ. ಅದೆಲ್ಲ ಇವಳು ಅಲ್ಲಿ ಕೂತಕೊಳ್ಳಿ, ಇವಳಿಗೆ ರಾಗ ಹೆಸರು ಮಾಡ್ತೋದ್ರು ಕೂಡ ರಾಗವನ್ನು ಹೇಳ್ತಾಳೆ ಅಲ್ಲಿ. ಕರೆಕ್ಟ್. ಅದೊಂದು ಆ ಶಕ್ತಿಗೆ ಮೆಚ್ಚಬೇಕು.
ನೋಡಿ, ನಿಮಗೆ ಒಂದು ಏರು ಪದ, ಅದರ ಬಳಿಕ ನಿಧಾನ ಪದ. ಇದರಲ್ಲಿ ಈ ಲಯದ ನಿರ್ವಹಣೆ ಮತ್ತು ಸಮತೋಲನವನ್ನು ಹೇಗೆ ಕಾಯ್ದುಕೊಳ್ಳೋದು? ಅದು ತನ್ನಷ್ಟಕ್ಕೆ ಬರ್ತದ ಅಂತ. ಇದು ಸ್ವಲ್ಪ ಸ್ಪೀಡ್ ಹೋಗ್ತದೆ. ಹೌದು, ಏ ರೀತಿ ಈಗ ಸ್ಪೀಡ್ ಹೋಗ್ತದೆ ಅಲ್ವಾ? ಕೂಡಲೇ ನಿಧಾನ ಪದ ಆಗುವಾಗ ಕೂಡಲೇ ಬರ್ತದೆ. ಅದನ್ನೇ ಯಾವ ತಾಳವಾದರೂ ಆಗ್ತದೆ. ಅಂದ್ರೆ ಆ ಲಯ ನಮ್ಮ ಮನಸ್ಸಿನಲ್ಲಿ ಇರ್ತದೆ ಅಂತ ನೀವು ಹೇಳುದು. ಅಂದ್ರೆ ಈಗ 1ನೇ ಕಾಲದಲ್ಲಿ ನಾವು ಏರು ಪದ್ಯ ಹೇಳಿ ನಿಧಾನ ಪದ್ಯ ಹೇಳುವಾಗಲೂ ಅದು 1ನೇ ಕಾಲದಲ್ಲೇ ಇರ್ತದೆ. 2ನೇ ಅಂದ್ರೆ ಕಾಲಧರ್ಮಕ್ಕೆ ಅನುಸಾರವಾಗಿ ಆ ಲಯವನ್ನು ನಾವು ಅಂದ್ರೆ ಭಾಗವತರೇ ಅದನ್ನು ನೋಡ್ಕೊಳ್ಬೇಕು ಅಂತ ನೀವು ಹೇಳುದು. ಅದು ವೇಷಗಳ ಪ್ರವೇಶದ್ದು ನೀವು ಹೇಳಿದ್ರಿ. ಹೌದು. ಧೀಂಗಿಣಕ್ಕೂ ಮತ್ತು ಧೀಂಗಿಣದ ನಂತರ ಗಿರಕಿಗೆ ಅದಕ್ಕೆ ಏನಾದರೂ ಏನು ಲೆಕ್ಕಾಚಾರ ಉಂಟಾ? ಅಂದರೆ ಈಗ ಧೀಂಗಿಣ ಇಷ್ಟಾಯಿತು, ಗಿರಿಕೆ ಇಷ್ಟು ಹಾಕಬೇಕು, ಆ ರೀತಿ ಏನಾದರೂ ಲೆಕ್ಕಾಚಾರ ಉಂಟಾ? ಈಗ ಕೆಲವರೆಲ್ಲ ನಾವು ನೋಡಿದ ಹಾಗೆ 200-300 ಧೀಂಗಿಣ ಹಾಕ್ತಾರೆ, 2-3 ಸುತ್ತು ತಿರುಗಿ ನಿಲ್ಲಿಸ್ತಾರೆ. ಇದುವೇ ಅಥವಾ ಬೇರೆ ಏನಾದರೂ ಕ್ರಮ ಉಂಟಾ? 200-400 ತಿರುಗಬೇಕು. ನೋಡಿ, ನಾವು ಅಲ್ಲಿ ಅದು ಕಲಿಸುವಾಗಲೇ ನರಸಿಂಹ ಭಟ್ರು ಹೇಳ್ತಾರೆ, ಯಾವುದು 4 ಹಾರುವುದು 8 ತಿರುಗಬೇಕು. ಈಗ 2ನೇ ಸಲ ಡಬ್ಬಲ್ ಹಾರಿದ್ರೆ 8 ಹಾರಿದರೆ 14 ತಿರುಗಬೇಕು, ನಿಲ್ಲಬೇಕು. ಅದು ಚಂದ. 10 ಹಾರಿದರೆ 20 ತಿರುಗಬೇಕು. ಹೀಗೆ ಒಮ್ಮೆ ಮಾಡೋ ನರಸಿಂಹ ಭಟ್ರು ಚೆಂಡ ನಿಲ್ಲಿಸಿದ್ದಾರೆ. ಅಂದರೆ 8 ಕೂಡಿದಷ್ಟು ಅದು 50 ಹಾರಿತ, ತಿರುಗುವಾಗ ಫುರ್ರು ಆಯ್ತು. ಇಲ್ಲಿ ಮತ್ತಿನ ವೇಷಕ್ಕೆ ಇವರು ಬಾರಿಸಿದ್ದೆ ಅಂತೆ. ನೀನು ತಿರುಗುದು ಕಡಿಮೆ ಆಗ್ತದಲ್ಲ, ತಿರುಗುವ ಲೆಕ್ಕಾಚಾರದಲ್ಲಿ ಇದು ಬಾರಿಸಿದ್ದೇನೆ. ತಮಾಷೆ ಅದು. ಆಗ ನಾನು ನಡೀತದೆ, ಈಗೆಲ್ಲ ನಡೀಲಿಕ್ಕಿಲ್ಲ. ಹೌದಪ್ಪ, 4 ಹಾರಿದರೆ 8 ತಿರುಗಲೇಬೇಕು. 8 ತಿರುಗಿ ಕಡಿಮೆ ಆದರೆ ಅದು ಚಂದ ಇಲ್ಲ. ಅಂದರೆ ಧೀಂಗಿಣ ಎಷ್ಟು ಸಂಖ್ಯೆ ಅದರ ಡಬ್ಬಲ್ ಗಿರಕಿ ಇರಬೇಕು. ಯಾವ ಎಲ್ಲ ಸನ್ನಿವೇಶದಲ್ಲಿ ಬಿಡ್ತಿಕೆಯ ಅವಶ್ಯಕತೆ ಇಲ್ಲ? ಬಿಡ್ತಿಗೆ ದುಃಖರಸದ್ದು, ಕರುಣಾರಸ, ಅದೇ ದುಃಖರಸ ಒಂದೇ. ಅದು ಅದಕ್ಕೆ ಬಿಡ್ತಿಗೆ ಕೊಡಬಾರ್ದು. ಅದು ಹೇಳಿಕೊಂಡು ಆ ಭಾವನೆ ಮಾತ್ರ, ಅದಕ್ಕೆ ಕುಣಿಯಲುಬಾರ್ದು. ಅಲ್ಲಿ ಕೂತಲ್ಲಿ ಭಾವನೆ ಮಾಡ್ತಾ ಇರಬೇಕು, ಚಂದ. ಅದು ಶೃಂಗಾರ ರಸಕ್ಕೆ ಬೆಳ್ತಿಗೆ ಕೊಡಲೇಬೇಕು ಅಷ್ಟೇ. ಬೆಳ್ತಿಗೆ ಅದರಲ್ಲಿ ಅಷ್ಟೇ. ಮತ್ತೆಲ್ಲ ಪದಗಳು ಉಂಟು, ದುಃಖ ರಸಕ್ಕೆ ಮಾತ್ರ ಬೆಳ್ತಿಗೆ ಕೊಡಬಾರ್ದು. ಆಮೇಲೆ ಅತಿಯಾಗಿ ಕುಣಿಬಾರ್ದು ಅಂತ ಯಾವುದಾದ್ರೂ ಒಂದು ವೇಷಕ್ಕೆ ಅಥವಾ ಯಾವುದಾದ್ರೂ ಒಂದು ಪಾತ್ರಕ್ಕೆ ಏನಾದರೂ ನಿರ್ಣಯ ಉಂಟಾ? ಅತಿಯಾಗಿ ಕುಣಿಬಾರ್ದು ಹಾಗೆ ಅಂತ ಕಿರೀಟದ ವೇಷ ಲೆಕ್ಕ ತಪ್ಪಿ ಹಾರಬಾರ್ದು. ದೇವೇಂದ್ರ, ಕಾರ್ತವೀರ್ಯಾರ್ಜುನ, ಅರ್ಜುನ ಇದೆಲ್ಲ ಅವ ಡಬ್ಬಲ್ ಹಾಕಿದರೆ ಚಂದ ಅಲ್ಲ. ಅವ 4ಕ್ಕೆ ಹೋಗಬೇಕಷ್ಟೇ. ಅವನಿಗೆ ಬರ್ತಾವಿಂದ ಎಷ್ಟಾಟ ಕುಣಿತಾರೆ. ಈಗ ಶುಂಭಾಸುರವನ್ನು ಬಪ್ಪನಾಡು ಮೇಳದಲ್ಲಿ ಅವ ಅಭಿಮನ್ಯುನಾಗಿ ಅಷ್ಟು ದೊಡ್ಡ ತಡಪೆ ಕಿರೀಟ ಇಟ್ಟುಕೊಂಡು ನೆಲಕ್ಕೆ ತಾಗಿಸಿಕೊಂಡು ಎಲ್ಲ ಇದೊಂದು ಅಭಿಮನ್ಯು ಶುಂಭಾಸುರನ ಅಂತ ಸಭೆಯಿಂದ ಹೇಳಿದ್ದಾರೆ. ಕರೆಕ್ಟ್. ಅವನಿಗೆ ಶಕ್ತಿ ಉಂಟು ಹಾಗೆ ಮಾಡಬಾರ್ದು. ಅದು ಎಷ್ಟು ಲೆಕ್ಕಾಚಾರ, ಅದಕ್ಕೆಲ್ಲಿ ಅಲ್ಲಾಡಬಾರ್ದು. ತಲೆ 4 ಹಾರಬೇಕು, 8 ತಿರುಗಬೇಕು, ಅಷ್ಟೇ ಲೆಕ್ಕ. ಅದು ಚಂದ. ಹಾಗೆ ಹಾರಬಾರ್ದು. ಪಕ್ಕಡಿ ವೇಷ ಎಷ್ಟು ಹಾರು. ನೋಡಿ ಸರ್, ಈಗ ಹಿಮ್ಮೇಳಕ್ಕೆ ಸರಿಯಾಗಿ ಮುಮ್ಮೇಳದವರು ಕುಣಿಯುವುದು ಅಥವಾ ಮುಮ್ಮೇಳ ಕುಣಿಯುವುದನ್ನು ನೋಡಿಕೊಂಡು ಹಿಮ್ಮೇಳ ಅದನ್ನು ಅನುಸರಿಸಿಕೊಂಡು ಹೋಗುವುದು. ಅದು ಈಗ ಮೊದಲು ಹಿಮ್ಮೇಳದವರಲ್ಲಿ ಕೇಳಿಕೊಂಡು ವೇಷಧಾರಿಗಳು ಕುಣಿತಿದ್ರು, ಅಥವಾ ಹಿಮ್ಮೇಳದವರು ಬಡ್ದಾಗೆ ಅವರು ಕುಣಿತಿದ್ರು ಅವರ ಮನೋಧರ್ಮದಲ್ಲಿ. ಇಲ್ಲಿ ಚಿಪ್ಪಾರು ಕೃಷ್ಣ ಪಲ್ಲವರು ಕೂತುಕೊಳ್ಳುವ ಎಂತೆಂಥ ನಾಟ್ಯ ಕುಣಿದುಕೊಂಡಿದ್ರು. ಈ ಕೊಂಬಳೆ ಸಿದ್ದಾರ ಅವರು, ಇವರೇ ರೇಂಜಾರ್ ರಾಮಕೃಷ್ಣ ಎಲ್ಲ ಹೇಗೆ ಕುಣಿದ್ರು ಅವರು, ಹೇಗೆ ಬಡಿದ್ರು ಕೂಡ ಅವರು ಕುಣಿತಿದ್ರು. ಈಗ ನಾವು ಎಷ್ಟು ಬಡಿದ್ರು ಕೂಡ ಅವರು ಕುಣಿದು ನನಗೆ ಸರಿ ಮೊದಲೇ ಬಾರಿಸಲಿಲ್ಲ. ಅವರು ರಂಗಸ್ಥಳದಲ್ಲಿ ಹೀಗೆ ನೋಡು, ಹಾಗೆ ಆದದ್ದು ಉಂಟು. ನಾವು ಇರುವಾಗಲೇ ಆಗಿದೆ. ಹೀಗೆ ನೋಡು, ನಮಗೇನು ಗೊತ್ತಿಲ್ಲ, ಹಿಮ್ಮೇಳದವ್ರಿಗೆ ಗೊತ್ತಿಲ್ಲ ಅಂತ. ಹಾಗೆ ಈಗ ಅದು ಕುಣಿದಾಗೆ ಬಡಿಬೇಕಷ್ಟೆ. ಈಗ ಏನು ಮಾಡಲಿಕ್ಕೂ ಸಾಧ್ಯ ಅಲ್ಲ. ಅದನ್ನು ಅದು ನಾವೇ ಕೊಡಬೇಕಷ್ಟೆ. ಈಗ ಕುಣಿದಿಲ್ಲ, ಅದು ಒಪ್ಪುವುದಿಲ್ಲ. ಅವರು ಯಕ್ಷಗಾನದ ನಾಟ್ಯ ಅಂತಲೇ ಬೇರೆ ಇದೆ. ನೋಡಿದ್ದು ತಲೆಯಿಂದ ಮೇಲೆ ಕೈ ಹೋಗಬಾರ್ದು, 2 ಎತ್ತಬಾರ್ದು. ಅದು ಎತ್ತಿದ್ರೆ ಬಡಗಾಯ್ತು. ಬೆಡಗಿಗೆ ತೆಂಗಿಗೆ ವ್ಯತ್ಯಾಸ. ಹೇಗೆ 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 2 ಕೈ 2 ಹೀಗೆ ಮಾಡ್ತಾರಲ್ಲ, ಅದು ಬಡಗು. ಇದನ್ನು ತೋರಿಸಿ. ಇದು ನೋಡಿ, ಹೀಗೆ ಸ್ತ್ರೀವೇಷ ಆದ್ರೆ ಹೇಗೆ ಎಷ್ಟು ತೈ ತಕ್ಕ ದಿಮ್ಮಿ ತೈ ದಿಮ್ಮಿ ದಿನ್ನ ಕೋಳಿಯೂರ ನಾಟ್ಯ. ಹೌದು. ಪುಂಡು ವೇಷ ಆದ್ರೆ ಹೀಗೆ
ಅಭಿಮನ್ಯು ಅವರು ಹೀಗೆ ಇರುವುದು, ಹಾ. ವೇಷಕ್ಕೆ ಹೀಗೆ. ಹಾ, ಈಗ ಯಾರು ಮಾಡುವವರೆಲ್ಲ ಅದು ಒಪ್ಪುವುದಿಲ್ಲ ಈಗ ನಾವು. ಅಂದ್ರೆ ಎರಡು ಕೈಯಲ್ಲಿ ಮಾಡುದು ಅದು ಬಡಗು. ಬಡಗು ಹಾ. ಅದನ್ನು ನಾವು ಅನುಕರಣೆ ಮಾಡಿದ ಹಾಗೆ ಆಯ್ತು. ಬಡಗಿನವರು ತೆಂಗಿದ್ದನ್ನು ಸ್ವಲ್ಪ ಅನುಕರಣೆ ಮಾಡಿಕೊಳ್ತಾರೆ. ಅಂದ್ರೆ ನಮ್ಮ ತೆಂಗಿನಲ್ಲಿ ಒಂದು ಕೈ ಮಾತ್ರ, ಒಂದು ಕೈ ಸೊಂಟದಲ್ಲಿಟ್ಟು ಒಂದೇ ಕೈ. ಕೋಲ್ಯೂರು ಹೇಳಿದ ಪ್ರಕಾರ ಒಂದೇ ಕೈ ಎತ್ತಬೇಕು ಮೇಲೆ, ಅದು ತಲೆಯಿಂದ ಮೇಲೆ ಹೋಗಬಾರ್ದು ಅಂತ. ಓ, ಸ್ತ್ರೀವೇಷಕ್ಕೆ. ಕುಂಟು ವೇಷಕ್ಕೂ ಹಾಗೆ ತಲೆಯಿಂದ ಮೇಲೆ ಕೈ ಇಲ್ಲ, ಅದು ಇದು ಭರತನಾಟ್ಯ ಆಯಿತು. ಯಕ್ಷಗಾನ ಅಂದರೆ ಮತ್ತೆ ಎಂಥದ್ದು ಅಂತ ಅವ್ರು ಹೇಳುದು. ಅಂದ್ರೆ ಒಂದು ಕೈ ಸೊಂಟದಲ್ಲಿತ್ತು ಒಂದು ಕೈ, ಆಮೇಲೆ ಪುನೊಮ್ಮೆ ಕೈ ಬದಲಾವಣೆ ಮಾಡಿಕೊಂಡು. ತಕ್ಕಂತ ಒಂದು ಸ್ತ್ರೀವೇಷ ಹೀಗೆ ಕರೆಕ್ಟ್. ಮತ್ತೆ ಈ ಕೈಯನ್ನು ಹೀಗೆ ಇಟ್ಟು ಹೀಗೆ ಆಯ್ತು. ಕರೆಕ್ಟ್. ಹಾ, ಹೀಗೆ ಸ್ತ್ರೀವೇಷ ಹೀಗೆ, ಎರಡು ಕೈ ಇಡುವುದಾದ್ರೆ ಹೀಗೆ, ಕುಂಟು ವೇಷ ಆದ್ರೆ ಹೀಗೆ. ಅದು ಕಿರೀಟ ವೇಷ ಆದ್ರೆ ಯಾವುದು ಕಿರೀಟ? ಅದರಲ್ಲಿ ಆಯುಧ ಇರ್ತದೆ. ಹಾ, ಕರೆಕ್ಟ್. ಹಾ, ಅಂದ್ರೆ ಆ ಆಯುಧವನ್ನು ಯಾವ ಕಾರಣಕ್ಕೂ ಕೆಳಗಿಡ್ಲಿಕ್ಕಿಲ್ಲ ಹಾಗಾದ್ರೆ. ಹಾರುವಾಗ ಇದು ಒಂದು 50 ಹಾರು ಬೇಕು ಅಲ್ಲಿ ಇತ್ತ ಸಿಂಹಾಸನದಲ್ಲಿ. ನಾವೇ ನೋಡಿದ್ದೇವೆ, ಶಂಡೆ ಪಡೆದಿದ್ದೇವೆ ಅವರಿಗೆ ಮೊದಲಿನ ಹೆಸರಲ್ಲೆಲ್ಲ. ಹಾಗೆ ಅದಕ್ಕೆ ನಾವು ಹೇಳೋ ಹಾಗೆಲ್ಲ ಹಾಗೆ ಹಾಗೆ ಮಾಡಿಕೊಳ್ತಾರೆ. ಈಗ ಕಾರ್ತಿಕ ವಿದ್ಯಾರ್ಥಿಯನ್ನು 2 ಧನಸ್ಸು ಬೇಕು, ದೇವದಂಡಿಗೆ ವಜ್ರಾಯುಧ ಬೇಕೇ ಬೇಕು. ಅವ ಹಾರಲಿಕ್ಕೆ ಹೋಗುವಲ್ಲಿ ಇಟ್ಟು ಹೋಗುದು, ಅವನು ಇಡಬಾರ್ದು. ಈಗ ನೋಡಿ ಮೇಡಮ್, ನಿಮಗೆ ಈ ಸಂಗೀತದ ಆಲಾಪನೆ, ಆಮೇಲೆ ಉದ್ದ ಉದ್ದ ಪದ, ಒಂದೇ ಇದನ್ನು 3-4 ಸತಿ ಹೇಳುವುದು, ಇದೀಗ ತೆಂಗಿನಲ್ಲಿ ಕೂಡ ಶುರುವಾಗಿದೆ. ಇದು ಯಕ್ಷಗಾನಕ್ಕೆ ಮತ್ತು ಯಕ್ಷಗಾನದ ಒಂದು ಸಂಪೂರ್ಣ ಇದಕ್ಕೆ, ಈ ತಾಳಮದ್ಲೆ ಆಗಲಿ ಅಥವಾ ನಿಮ್ಮ ಬಯಲಾಟ ಆಗಲಿ ಯಾವುದೇ ಆಗಲಿ, ಎಷ್ಟು ಇದು ಹಿತ? ಅಂದರೆ ಹೆಚ್ಚಾದರೆ ಅದು ಹಿತ ಅಲ್ಲ. ಅಂದರೆ ಒಂದು 2 ಸಲ 3 ಸಲ ಹೀಗೆ ಮಾಡ್ಬೋದು. ಮತ್ತೆ ಅದನ್ನೇ ಇದು ಮಾಡಿಕೊಂಡು ಹೋದರೆ ನಮಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ. ಅದು ನಿಜವಾಗಿ ತಪ್ಪಿ. ಹಾ, ಆಲಾಪನೆ ಹೇಗೂ ಅವರು ಹೇಳಿದಾಗೆ ಆ ಏನು ಅಕ್ಷರ ಕಾಲದ ಅಲಗುಗಳಲ್ಲಿ ಇರಬೇಕು. ಒಂದು ಸುತ್ತಿಗೆ ಬರುವ ತನಕ ನಾವು ಹೇಳ್ತೇವೆ, ಮತ್ತೆ ಮತ್ತೆ ಹೀಗೆ ಇದು ಮಾಡುದು. ಕರೆಕ್ಟ್. ಕರೆಕ್ಟ್ ಬಂದರೆ ಅದು ಕರೆಕ್ಟ್ ಆಗ್ತದೆ. ಮತ್ತೆ ಇಲ್ಲದೆ ನಾವು ಎಳ್ದುಕೊಂಡಿರ್ಬೇಕು ಅಂತ ಹೇಳಿದ್ರೆ ಅದು ಆಗುದಿಲ್ಲ. ಅದು ಹಾಗಲ್ಲ, ಅವಳಿಗೆ ಹೇಳ್ತಾಳಲ್ಲ, ಅವಳು ಹೇಳುವ ಕ್ರಮಕ್ಕೆ ಆ ಮಕ್ಕಳು ಬರ್ತಾರೆ, ಹುಡುಗರು. ಇವಳು 4 ಹೇಳಿದ್ದಾಳೆ, ಅವಳಿಗೆ ಇವತ್ತಿನ ನಾಳೆ ಇಂಪ್ರೂವ್ ಆಗ್ತಾರೆ. ಮತ್ತು ಅಮ್ಮ ಮೇಳದ ತಿರುಗಾಡೋದಲ್ಲಿ ಇವಳ ಎಷ್ಟು ಕೊಟ್ಟರು ಅಷ್ಟು ಬರ್ತಾರೆ, ಇವಳು ಲೆಕ್ಕ ತಗೊಳ್ಳುದು, ಅದು ಚಂದ ಆಗ್ತದೆ. ಕರೆಕ್ಟ್. ಹಾಗೆ ಈಗಿನವರು ಅವರು ಕುಣಿತ ಅವರಿಗೂ ಲೆಕ್ಕ ಇಲ್ಲ, ಹೇಳುವವರಿಗೂ ಲೆಕ್ಕ ಇಲ್ಲ, ಒಟ್ಟು ಅವರು ಕುಣಿದಷ್ಟು ಅಂತ ಹೇಳಿದರು. ಹಾಗೆ ಆಯ್ತು ಅಷ್ಟೇ. ನಮ್ಮ ಹಿಮ್ಮೇಳ ಚಂದ ಆಗೋದು ಹಾಗೆ, ಎದುರು ಮತ್ತು ಹಿಮ್ಮೇಳ ಮತ್ತು ಮುಮ್ಮೇಳ ಹೊಂದಾಣಿಕೆಯಲ್ಲಿ ಹೋಗ್ತಿತ್ತು ನಮ್ಮ ತಿರುಗಾಟದಲ್ಲಿ. ಅಂದರೆ ನಾವು ಹೇಳಿದರೆ ಕೇಳ್ತಿದ್ರು ಮಾತ್ರ. ಕೆಲವು ಜನ ಕೇಳ್ತಿದ್ರು, ಹೀಗೆ ಮಾಡಿ, ಇದಕ್ಕಿಂತ ಹೆಚ್ಚು ಮಾಡಬೇಡಿ ಅಂತ ಹೇಳಿದರೆ ಸರಿ ಮಾಡ್ತಿದ್ರು. ರಂಗ ನಿರ್ದೇಶನದ ಜವಾಬ್ದಾರಿಯಲ್ಲಿ, ಅಂದರೆ ಯಕ್ಷಗಾನಕ್ಕೆ ನಿರ್ದೇಶಕ ಭಾಗವತ ಅಂತ ಹೇಳಿ ನಾವು ಪರಂಪರೆಯಿಂದನೂ ಅದನ್ನು ಗಟ್ಟಿ ಹಿಡ್ಕೊಂಡು ಬಂದವು. ಭಾಗವತ ನಿರ್ದೇಶಕ ಆದರೂ ಕೂಡ ರಂಗಸ್ಥಳದಲ್ಲಿ ರಂಗ ನಿರ್ದೇಶನದ ಪಾಲು ಮದ್ದಳೆಗಾರನಲ್ಲಿಯೂ ಉಂಟಲ್ವಾ, ಹಿಮ್ಮೇಳವಾದಕರಿಗೆ ಉಂಟಲ್ವಾ? ಆ ಪಾಲು ಎಷ್ಟು ಭಾಗವತರಿಗಿಂತಲೂ ಒಂದು ಕೈ ಮಿಗಿಲಾಗಿ ಇರ್ತದೋ ಅಥವಾ ಹೇಗೆ ಅದು? ಇಲ್ಲ, ಭಾಗವತರು ಮದ್ದಳೆಗಾರರು ಒಂದೇ ಗ್ರೇಡ್ ಅಂತ ಲೆಕ್ಕ. ಹಾ, ಭಾಗವತಿಗೆ ಎಷ್ಟೇ ಅನುಭವ ಮದ್ದಳೆಗಾರರಿಗೆ ಬೇಕು. ಅಲ್ಲಿ ಶ್ರುತಿ ಬಿಟ್ಟಿದ್ದು ಕೂಡಲೇ ಅವನೇ ಭಾಗವತರು ಹೇಳಿ ಸರಿ ಮಾಡುದು, ಇವನೇ ಮಾಡಬೇಕು. ಕರೆಕ್ಟ್. ಅಷ್ಟು ಇದ್ರೆ ಮದ್ದಳೆಗಾರ ಅಂತ ಒಪ್ಪಿಕೊಳ್ಬೋದು. ಹಾಗೆ ಅದು ಇಬ್ಬರು ಸೇರಿ ಎದುರು ಆ ಮುಮ್ಮೇಳವನ್ನು ಮೇಲೆದವರು, ಇಬ್ಬರಿಗೆ ಕೋಪ ಆದರೆ ಅಲ್ಲಿ ಹೋಯಿತು ಮುಮ್ಮೇಳ. ಹಾಗೆ ಅದೇ ಮುಮ್ಮೇಳದವರು ಹಿಮ್ಮೇಳದಲ್ಲಿ ಅನುಸರಣೆ ಮಾಡಿಕೊಂಡು ಹೋದರೆ ಅದು ಕಲೆ ಚಂದ ಅಂದರೆ ಅದು ಕಲೆ ಅಂತ ಆಯಿತು. ನೀವು ಒಬ್ಬೊಬ್ಬರ ಏನು ಮಾಡಲಿಕ್ಕೆಲ್ಲ, ಎಲ್ಲ ಒಟ್ಟು ಸೇರಿದರೆ ಅಲ್ವದು, ಹಿಮ್ಮೇಳ ಮುಮ್ಮೇಳ ಒಟ್ಟು ಸೇರಿದರೆ ಒಂದು ರಂಗ ಅದು. ಹಾಗೆ ಅದೇನು ಮಾಡಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ಇತ್ತೀಚೆಗೆ ಯುವ ಪೀಳಿಗೆ ಯಕ್ಷಗಾನದತ್ತ ಮತ್ತೆ ಆಕರ್ಷಣೆಗೆ ಒಳಪಟ್ಟಿದೆ. ತುಂಬ ಜನ ಯಕ್ಷಗಾನ ಕಲೀಲಿಕ್ಕೆ, ಯಕ್ಷಗಾನ ಇದಕ್ಕೆ ಎಲ್ಲ ಬರ್ತಾ ಇದ್ದಾರೆ. ಈ ಒಂದು ಪ್ರಕ್ರಿಯೆ ಏನಿದೆ, ಇದರ ಬಗ್ಗೆ ನಿಮಗೆ ಏನು ಅನಿಸ್ತದೆ? ಇಲ್ಲ, ನಾವು ಕಲಿಸುವುದನ್ನು ಇಬ್ಬರು ಕೂಡ ಶಾಸ್ತ್ರ ಪ್ರಕಾರ ನಮಗೊಂದು ನಮ್ಮ ಅನುಭವ ಪ್ರಕಾರ ಹೇಳಿಕೊಡ್ತಾ ಇದ್ದೇವೆ. ಕೆಲವರು ಉಳಿಸಿಕೊಳ್ತಾರೆ ಅದನ್ನು. ಈಗಿನ ಈ ನಾಟ್ಯಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೇಳಕ್ಕೆ ಹೋದವರು ಎಲ್ಲ ಹಾಳಾಯಿತು. ಕೆಲವು ನೋಡಿದೆ ನಮ್ಮ ಶಿಷ್ಯರಲ್ಲಿ ಒಂದು 3 ಜನ ಉಳಿಸಿಕೊಂಡಿದ್ದಾರೆ. ಬೇಗ ಎಲ್ಲ ಹುಡುಗರು ಅವರಷ್ಟಕ್ಕೆ ಅವರು ಕುಣಿದಷ್ಟು ಇವರು ಪಡೆಯುವುದು. ಕೇಳಲಿಕ್ಕಿಲ್ಲ, ಹೇಳಲಿಕ್ಕಿಲ್ಲ.
ಹಾಗೆ ಸ್ವಲ್ಪ ಕೆಲವು ಶಿಷ್ಯರು ಹಾಳಾಯಿತು, ಕೆಲವು ಶಿಷ್ಯರು ಉಳಿಸಿಕೊಂಡಿದ್ದಾರೆ. ಮತ್ತು ಈಗಿನ ಕೆಲವು ಪ್ರಕಾರ ಅದನ್ನು ನಾವು ಹೇಳಿ ಆಗುವಂಥದ್ದಲ್ಲ, ಅವರಿಗಾಗಿ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾರೆ. ಏನು ಮಾಡಲಿಕ್ಕೆ ಉಪಾಯ ಇಲ್ಲ ಅದು. ಈಗ ನೋಡಿ, ಯಕ್ಷಗಾನ ವೈಭವ ಅಂತ ಹೇಳಿ ಒಂದು ಕಾರ್ಯಕ್ರಮ ನಡೀತಾ ಉಂಟು. ಯಕ್ಷಗಾನ ಅಂತ ಇತ್ತು, ಯಕ್ಷಗಾನ ಬಯಲಾಟ ಇತ್ತು, ತಾಳಬದ್ಲೆ ಇತ್ತು. ಈಗ ಯಕ್ಷಗಾನ ವೈಭವ ಅಂತ ಆಯಿತು, ಆಮೇಲೆ ಯಕ್ಷಗಾನ ನಾಟ್ಯ ವೈಭವ ಅಂತ ಆಯಿತು. ಇದರಿಂದ ಯಕ್ಷಗಾನಕ್ಕೆ ಏನಾದರೂ ಒಳ್ಳೆಯದಾಗಲಿಕ್ಕುಂಟ? ಒಳ್ಳೆಯದಾಗಲಿಕ್ಕಿಲ್ಲ. ಅಂದರೆ ಯಕ್ಷಗಾನವನ್ನು ಪ್ರಚಾರ ಮಾಡಿದಾಗೆ ಆಯಿತು. ಅದನ್ನು ಯಕ್ಷಗಾನವಾಗಿ ಉಪಯೋಗ ಮಾಡಿಕೊಂಡ್ರೆ ಮಕ್ಕಳಿಗೆ ಕಲಿಯುವವರಿಗೆ ಸ್ವಲ್ಪ ಚೆಂದ ಆಗ್ತಿತ್ತು. ಈಗ ನಾವೇ ಒಂದು ನಮ್ಮ ಊರಲ್ಲಿ ಒಂದು ಯಕ್ಷಗಾನ ವೈಭವ ಆಯಿತು. ಅವ ಎಂತ ಕುಣಿದನೋ ಇವ ಎಂತ ಹೊಡೆದನೋ ಚೆಂಡೆ, ಅದು ಹಿಮ್ಮೇಳ ಹಾಗೆ ಇತ್ತು. ಅದೆಲ್ಲ ಒಬ್ಬರನ್ನು ನೋಡಿ ಮತ್ತೊಬ್ಬರು ಮಾಡುವುದು, ಅದೆಲ್ಲ ನಮಗೆ ಕಲೀಲಿಕ್ಕೆ ಏನಿಲ್ಲ ಅದರಲ್ಲಿ. ಇವ ಮುಂದಿನ ಪರಂಪರೆ ಪೀಳಿಗೆ ಮಕ್ಕಳಿಗೆ ಏನು ಸಿಗಲಿಕ್ಕಿಲ್ಲ. ಅದು ಗಾನ ಮಾಡ್ಬೋದು, ಸಭೆಯನ್ನು ರಂಜಿಸ್ಬೋದು ಅಷ್ಟೇ, ಕಲಿಯುವವರಿಗೆ ಏನು ಸಿಗಲಿಕ್ಕಿಲ್ಲ. ಈಗೆಲ್ಲ ಪೂರ್ವರಂಗ ಬಿಟ್ಟುಕೊಂಡು ಬಂದರು. ಹೌದು, ಕಲಿಯುವ ಮಕ್ಕಳಿಗೆ ಎಂಥದಿಲ್ಲ, ಡೈರೆಕ್ಟ್ ಪೀಟಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಪೂರ್ವರಂಗ ಒಂದು ಅರ್ಧ ಗಂಟೆ ಆದರೂ ಮಾಡಿದರೆ, ಮೊದಲಿನ ಕ್ರಮವೇ ಹಾಗೆ. ಎಲ್ಲ ಯಕ್ಷಗಾನ ಅಂದರೆ ಪೂರ್ವರಂಗ, ದೇವೇಂದ್ರನವರು, ಕಚ್ಚ ಶ್ರೀವೇಶದವಲ್ಲಿಯವರಿಗೆ ಯಕ್ಷಗಾನ. ಮತ್ತಿದ್ದು ಸತ್ಯನಾರಾಯಣ ಪೂಜೆ ಮಾಡಿದಾಗೆ, ಷೋಡಶೋಪಚಾರ, ಕಲ್ಪವೃತ್ತ ಪೂಜೆ, ಪೂಜೆ, ಅದು ಆಟ. ಅಂದರೆ ಈ ಪೂರ್ವರಂಗ, ಸಭಾ ಕ್ಲಾಸು ಇವನ್ನೆಲ್ಲ ನಾವು ಉಳಿಸಿಕೊಂಡ್ರೆ ಯಕ್ಷಗಾನ ಉಳಿತದೆ. ಯಕ್ಷಗಾನ ಉಳಿತದೆ. ಇದನ್ನೆಲ್ಲ ನಾವು ಬಿಡ್ತಾ ಬಂದಷ್ಟು ಯಕ್ಷಗಾನವಾಗಿ ಉಳಿಯುವುದಿಲ್ಲ. ಈಗ ಒಂದು ಶ್ರೀವೇಷ ಕೊಂಡಿಲಿಕ್ಕೆ ಗೊತ್ತುಂಟು ಅವರಿಗೆ. ಅದರ ಕಾಮಿನಿ ಕರೆದಿದ್ದಾರೆ ಭಾವನೆ ಗೊತ್ತಿಲ್ಲ. ಆ ಬಾಯಿ ತಾಳಕ್ಕೆ ಕೊಂಡಿಲಿಕ್ಕೂ ಡ್ಯಾನ್ಸೇ ಮಾಡೋದು ಅವರು. ಹಾಗೆ ಅದು ಕಲ್ತರೆ ಅದು ಯಕ್ಷಗಾನ. ಮತ್ತಿದ್ದು ಅಧ್ಯಾಯ ಪೂಜೆ, ಸಣ್ಣ ಕಥೆ ಇಟ್ಟು ಅದು ಮಾಡಿದರೆ ಅದು ಇಡೀ ಯಕ್ಷಗಾನ. ಯಾರು ಬಲಿಪ ಭಾಗವತರು ಹೇಳಿದ್ದು ನನಗೆ. ಈಗ ನೋಡಿ, ಕಾಲಮಿತಿ ಯಕ್ಷಗಾನ ಅಂತ ಈಗ ಶುರುವಾಗಿದೆ. ಕೆಲವು ಸಮಯಗಳಿಂದ ಕಾಲಮಿತಿ ಯಕ್ಷಗಾನ ಆಗ್ತಾ ಉಂಟು. ಈ ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ, ಅದು ಕಷ್ಟ. ಅದು ಅಂದರೆ ನಾವೆಲ್ಲ ಬಿಟ್ಟುಕೊಂಡು ಕಥೆಯನ್ನು ಓಡಿಸಬೇಕಾಗ್ತದೆ. ಇಲ್ಲಿ ಪೂರ್ವರಂಗವೂ ಇಲ್ಲ ಅಂತಾಗ್ತದೆ. ಈಗ ಕಾಲ ಬದಲಾವಣೆ ಆದಾಗೆ ಅದಕ್ಕೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಂದ್ರೆ ಯಕ್ಷಗಾನದ ಉಳಿವಿಗೆ ಕಾಲಮಿತಿ ಅಷ್ಟೊಂದು ಸೂಕ್ತ ಅಲ್ಲ ಅಂತ. ಮನೋರಂಜನೆಗೆ ಸರಿ, ಇಡೀ ಬೆಳಿಗ್ಗೆ ಅವರಿಗೆ ಆಟ ಆದರೆ ಅದು ಚಂದ ನೋಡಲಿಕ್ಕೂ. ನಮಗೆಲ್ಲ ಕಾರ್ಯಕ್ರಮವನ್ನು ಕೊಡ್ಬೋದು. ಈ ಕಠಿಣ ಮಳೆಯಲ್ಲಿ ಮಾಡ್ತಾರೆ, ಶುರುವಿಂದೆಲ್ಲ ಕೊಡ್ತಾರೆ, ಎಲ್ಲ ಕಟ್ ಮಾಡಿಕೊಂಡು ಹೋಗ್ತಾರೆ. ಅಲ್ಲಿ ಮಾತಾಡೋರು ಹರಿದಾಸರು ಎಲ್ಲ ಇದ್ದಾರಲ್ಲ, ಹಾಗಾಗಿ ಉದ್ದಾಯಿತು. ಕರೆಕ್ಟ್. ಒಬ್ಬ ಅರ್ಧ ಗಂಟೆ ಕುಣಿಯುವುದು, ಆ ಮಾಲಿನಿಂದ ಕುಣಿದು ಅವನಿಗೆ 1.5 ಗಂಟೆ ಬೇಕು. ಮಾಲಿನ ಒಳಗೆ ಬಂದು ಹೊರಗೆ ಹೋಗಬೇಕಾದ್ರೆ ಗಂಟೆ ಅವರು ತೆಗೆದ್ರೆ ಇಲ್ಲಿ ಪೂರ್ವರಂಗ ಕಟ್ಟಾಯಿತು. 10 ಗಂಟೆ ಪೀಟಿಗೆ ಬಡಿಲಿಬೇಕು, ಇಲ್ಲದ್ರೆ ನನ್ನ ವೇಷ ಇಲ್ಲ ಅಂತ ಮತ್ತೊಬ್ಬ ಬಡಲಿಕ್ಕಾಯಿತು. ಹಾಗಾದ್ರಿಂದ ಇಡೀ ಹತ್ರ ಮಾಡಿದರೆ ಅವರಿಗೆ ಸಾಕಾಗೋದಿಲ್ಲ. ಮತ್ತೆ ಕಾಲಮಿತಿ ಮಾಡಿದರೆ ಏನಿಲ್ಲ. ಕರೆಕ್ಟ್, ಹೌದು. ಅದು ನೀವು ಹೇಳಿದ್ದು ಬಹಳ ಸರಿ. ಇಡೀ ರಾತ್ರಿಗೆ ಈಗ ಅವರಿಗೆ ಪಾಪ ಸಮಯ ಮಾಡುವುದಿಲ್ಲ. ಕೋಡಂಗಿ ಕುಣಿತ ಇಲ್ಲ, ಒಂದೊಂದು ಪದ್ಯಕ್ಕೆ ಎಲ್ಲ ಒಂದೊಂದು ಪದ್ಯ ಕಲಿಯವರಿಗೆ ಏನಿಲ್ಲ. ಈಗ ನೋಡಿ, ಯಕ್ಷಗಾನ ನೀವು ಇಬ್ಬರು ಯಕ್ಷಗಾನದಲ್ಲಿ ತೊಡಗಿಕೊಂಡಂದಿನಿಂದ ಇವತ್ತಿನವರೆಗೆ ಈಗ ನೋಡುವಾಗ ಯಕ್ಷಗಾನ ಅಗಾಧವಾಗಿ ಬೆಳೆದದ್ದನ್ನು ನೀವು ಕಾಣ್ತೀರಿ. ನೀವೀಗ ಯಾರು ನಮ್ಮ ಲೀಲಾವತಿ ಅಮ್ಮನವರು, ನೀವು ಯಕ್ಷಗಾನಕ್ಕೆ ಬಂದ ಸಮಯದಲ್ಲಿ ನಿಮಗೆ ಪ್ರೋತ್ಸಾಹ ನಿಮ್ಮ ಇವರು ಯಜಮಾನರು ಮಾತ್ರ. ಈಗ ಹಾಗೆಲ್ಲ ತಂದೆ ತಾಯಿ ಇವರು ಎಲ್ಲರೂ ಮಹಿಳೆಯರಿಗೆ, ಮಕ್ಕಳಿಗೆ ಅಂತ ಹೇಳಿ ಬಹಳಷ್ಟು ಪ್ರೋತ್ಸಾಹ ಕೊಡ್ತಾರೆ. ಅವರೆಲ್ಲರೂ ಯಕ್ಷಗಾನಕ್ಕೆ ಬರ್ತಾರೆ. ಈ ಒಂದು ಬೆಳವಣಿಗೆ ಏನಿದೆ, ಇದನ್ನೆಲ್ಲ ಗಮನದಲ್ಲಿಟ್ಟು ಯಕ್ಷಗಾನದ ಬೆಳವಣಿಗೆ ಅಂದರೆ ಯಕ್ಷಗಾನ ಒಳ್ಳೆಯ ಒಂದು ಸ್ಥಿತಿಗೆ ಬಂತು ಅಂತ ಹೇಳ್ಬೋದಾ, ಅಥವಾ ಏನು ಹೇಳುವುದು ಇದಕ್ಕೆ? ಏನು ಹೇಳಲಿಕ್ಕೂ ಸಾಧ್ಯ ಅಲ್ಲ. ಒಂದು 10 ವರ್ಷ ಕಷ್ಟ ಉಂಟು, ಯಾವುದು ಹೇಳಲಿಕ್ಕೂ ಬರಲಿಲ್ಲ. ಯಕ್ಷಗಾನ ಆಗಿ ಉಳಿಯುವುದು ಇನ್ನು ಕಡೆಗೆ ಅದು ಹಳತಿದ್ದದ್ದು ಹೊಸ್ತಾಗಿಕೊಂಡು ಹೋಗ್ತದೆ. ಕರೆಕ್ಟ್. ಈಗ ಹೊಸ್ತಿದ್ದದ್ದು ಹಳದಾಗಿಕೊಂಡು ಬಂದರೆ ಹಳೆಯ ಕ್ರಮ ಅದು ಸಬ್ಬಕಲ ತೆಗೀರಿ, ಷಣ್ಮುಖ ಸುಬ್ರಾಯ ತೆಗೀರಿ, ಇದು ಯಾವುದು ಹನುಮಂತ ತೆರೆಪಾರ್ಪಾಟು, ಅದನ್ನು 10 ವರ್ಷ ಕಾಲದಾಗ ಇದು ಹೊಸ್ತಾಗ್ತದೆ. ಅದು ಹಿಂದೆ ಬಿಟ್ಟರೆ ಇದು ಹೊಸ್ತಾಗ್ತದೆ. ಹಾಗೆ ಆಗಬೇಕಷ್ಟೇ ಹೊರತು ಇನ್ನು ತಿದ್ದಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಉಳಿತದೆ. ಒಂದು 10 ವರ್ಷ ಏನು ಅಲುಗಾಡುವುದಿಲ್ಲ ಯಕ್ಷಗಾನ. ಕರೆಕ್ಟ್. ಮಕ್ಕಳು ಕಲಿತಾ ಇದ್ದಾರೆ, ಅದು ಬೆಳೀತಾ ಇದೆ. ಯಕ್ಷಗಾನಕ್ಕೆ 2,000-3,000 ಸಂಭಾವನೆ ಸಿಗ್ತದೆ. ಬದಲಾವಣೆ ಆಗೋದು ಕಷ್ಟ. ಅದಕ್ಕೆ ಯಾರು ಇನ್ನು ಗಟ್ಟಿ ಇಲ್ಲ, ಎಲ್ಲ ತಲೆಮಾರು ಹಿರಿಯರೆಲ್ಲ ಹೋದ್ರು. ಕರೆಕ್ಟ್. ಹೇಳುವವರು ಯಾರಿಲ್ಲ. ನಾವು ಹೇಳಿದರೆ ಯಾರು ಹೇಳಿ ನಮ್ಮನ್ನು ಹುಚ್ಚಾರು ಅಂತ ಹೇಳ್ಯಾರ. ನಾವು ನಮ್ಮಷ್ಟಕ್ಕೆ ಎದ್ದು ಬಿಡೋದು ಅಷ್ಟೇ. ಭಾಳ ಬೇಸರ ಆಗ್ತದೆ ಇದನ್ನು ನೋಡುವಾಗ ಮಾತ್ರ. ಅದು ಗಟ್ಟಿ ಎಲ್ಲಿ ಹೇಳ್ಬೋದು, ಬೇಸರ ಆಗ್ತದೆ.
ಈಗ ನಿಮ್ಗೆ ಏನು ಅನಿಸ್ತದೆ ಮೇಡಮ್, ಈಗ ನಿಮ್ಮ ಕಾಲಕ್ಕೂ ಈಗಿನ ಮಹಿಳೆಯರು ಈಗ ಯಕ್ಷಗಾನಕ್ಕೆ ಹೆಚ್ಚು ಬರ್ತಾ ಇದ್ದಾರೆ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದನ್ನೇ ಹೇಳಬೇಕಾದಿಲ್ಲ. ಈಗ ನಮಗೆ ಸಿಕ್ತಿದ್ರು 6 ಮಂದಿ ಒಟ್ಟಿಗೆ ನಾವು ಹಾಡಿದ್ದೇವೆ. ಆಗ ಓಟ್ ಬಂದದ್ದು ನನಗೇನೆ, ಸ್ವಾಮಿಗಳು ಸಹ ಬಂದು ಶಾಲೆ ಹಾಕಿ ಎಲ್ಲ ಇದು ಮಾಡಿದರು. ಇದು ಇಲ್ಲಿ ಕಟೀಲಲ್ಲಿ, ಉಡುಪಿಯಲ್ಲಿ. ಆಗ ನಮಗೆ ಅಷ್ಟು ಸಂತೋಷ ಆಗ್ತದೆ, ಅವರಿಗೆಲ್ಲ ಏನು ಮಾಡಲೇ ಇಲ್ಲ. ಹಾಗಾದರೆ ಅದು ಯಾವುದು ಈಗ ಒಳ್ಳೆಯದು ಅಂತ ಇವರು ಹಿಡಿತಾ ಇದ್ರು. ಒಂದು ಪದ್ಯ ತೆಗೆದ್ರೆ ನನ್ನ 3/4 ಗಂಟೆ ಹೀಗೆಲ್ಲ ಆಗ್ತಿತ್ತು. ನಮಗೆ ಈ ಕಡೆಗೆ ಪದ್ಯ ಹೇಳಲಿಕ್ಕಿಲ್ಲ. ಮತ್ತು ಇದು ಮಾಡುವ ಹೇಳಿದ, ನೀಲಕ್ಕ ಒಂದು ಏರು ಪದ್ಯ ಒಂದು ಹೇಳಿಬಿಡಿ, ನಮಗೆ ನಿಮ್ಮ ಇದು ಆಗಲೇ ಇಲ್ಲ, ಈಗ ಬೇಗ ಹೇಳಬೇಕು ಅಂತ ಹೇಳಿದರು. ಒಂದು ಪದ್ಯ ಆದರೂ ಹೇಳಬೇಕು ಅಂತ ಹೇಳಿದ್ರು. ಇಡೀ ಕ್ಲಾಪ್ ಹಾಕಿದ್ರು. ಅಂದರೆ ಅಂಥದ್ದೆಲ್ಲ ಬರುವುದೇ ಇಲ್ಲ ಅವರಿಗೆ. ಅದನ್ನು ಸರಿಯಾಗಿ ಮಾಡಿಕೊಳ್ಬೇಕು ಅಂತ ಇಲ್ಲ, ಒಟ್ಟು ಹೇಗಾದರೂ ಹೇಳಿದರೆ ಆಯಿತು ಅಂತ. ಅಂದರೆ ಈಗಿನ ಮಹಿಳೆಯರು ಬರುವವರು ಸರಿಯಾಗಿ ಕಲ್ತುಕೊಂಡು ಒಳ್ಳೆಯ ರೀತಿಯಲ್ಲಿ ಏನು ಅಭ್ಯಾಸ ಮಾಡಿಕೊಂಡು ಬರಬೇಕು ಅಂತ ನೀವು ಮಾಡಿಕೊಂಡು ಬರಬೇಕು ಅಂತ. ಅಂದರೆ ಅದಕ್ಕೆ ಲೆಕ್ಕಾಚಾರ ಅಂತ ಒಂದು ಇಟ್ಟುಕೊಳ್ಬೇಕು. ಇಷ್ಟೇ ಮಾಡಬೇಕು, ಹೆಚ್ಚಾಗಿ ಅಲ್ಲ. ಅವರ ಇದನ್ನು ನೋಡಿಕೊಳ್ಬೋದು. ಈಗ ವೇಷಧಾರಿಗಳದ್ದು ನೋಡಿಕೊಂಡು ಹೋದರೆ ಸಾಕಾಗ್ತದೆ, ಸರಿ ಆಗ್ತದೆ. ಯಕ್ಷಗಾನದ ಮುಂದಿನ ಭವಿಷ್ಯದ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ಈಗ ನೀವು 10 ವರ್ಷ ತಟಸ್ಥ ಇರ್ತದೆ ಹಾಗೆ ಹೀಗೆ ಅಂತ ಹೇಳಿದ್ರಿ, ಅದು ಸರಿ. ಇನ್ನು ಮುಂದೆ ಹೇಗೆ ಇದು ಬೆಳಿಬಹುದು? ಅಂದರೆ ಪರಂಪರೆಯ ಬಗ್ಗೆ ಗೌರವ ಇದ್ದವರು ಇದ್ದಾರೆ, ಅವರ ಸಂಖ್ಯೆ ಕಡಿಮೆ ಉಂಟು ಅಂತ ಇಟ್ಕೊಳ್ಳಿ. ಈ ರೀತಿ ಏನು ಸ್ಪೀಡ್ ಆಗಿ ಇಡೀ ರಂಗ ಪರಂಪರೆಯನ್ನು ಹಾಳು ಮಾಡುವವರು ಬೇಕಾದಷ್ಟು ಜನ ಇದ್ದಾರೆ, ಅವರ ಸಂಖ್ಯೆ ಹೆಚ್ಚು. ಈ ಎಲ್ಲ ಆಮೇಲೆ ಒಂದು ಕಡೆ ಪ್ರೇಕ್ಷಕರು, ವಿಪರೀತ ಪ್ರೇಕ್ಷಕರು ಬರ್ತಾ ಇದ್ದಾರೆ. ಒಂದೊಂದು ಆಟಕ್ಕೆ 2-2, 3-3 ಸಾವಿರ ಜನ ನೋಡಲಿಕ್ಕೆ ಬರ್ತಾರೆ. ಇದು ಎಲ್ಲವನ್ನು ಗಮನಿಸಿಕೊಂಡು ಈಗ ನೀವು ಹೇಳಿದ್ರಿ ಒಂದು 10 ವರ್ಷ ಹೀಗೆ ಇರ್ತದೆ, ಆಮೇಲೆ ಹಳತು ಹೊಸ್ತಾಗ್ತದೆ ಅಂತ ಹೇಳಿದ್ರಿ ನೀವು. ನಿರೀಕ್ಷೆ, ಆ ನಿರೀಕ್ಷೆ ಮಾತ್ರ, ಅದು ನಿರೀಕ್ಷೆ ಸತ್ಯ ಆಗ್ತದೆ ಅಂತ ನಿಮಗೆ ನಂಬಿಕೆ ಇಲ್ಲ. ಅಂದರೆ ಯಕ್ಷಗಾನ ಅಂದರೆ ಹೀಗೆ ಅದು ನಾಟಕವಲ್ಲ, ಸಿನಿಮಾವಲ್ಲ, ಎಂಥದ್ದೆಲ್ಲ ಆಗಿದೆ. ಏನು ಹೇಳಿರೋದು ಈಗ ಪ್ರೇಕ್ಷಕ ವರ್ಗವು ಹಾಗೆ ಇದ್ದದ್ರಿಂದ ಹೌದು, ಬದಲಾವಣೆ ಆಗಲಿಕ್ಕೂ ಸಾಧ್ಯ ಇಲ್ಲ, ಆಗಲಿಕ್ಕಿಲ್ಲ ಅದು. ಹಾಗೆ ಕರೆಕ್ಟ್. ಅಂದ್ರೆ ಪ್ರೇಕ್ಷಕರು ಕೂಡ ಇಂಥ ಅಬದ್ಧಗಳನ್ನೇ ಬಯಸುವುದರಿಂದ ಇದು ಬದಲಾವಣೆ ಆಗುದು ಕಷ್ಟ, ಅದು ಕರೆಕ್ಟ್. ಮೊನ್ನೆ ಮಾಲಿನಿ ಅಷ್ಟು ಕುಣಿದ 20 ಮಿನಿಟ್ ಕುಣಿದ, ನೀವು ಕುಣಿಲಿಲ್ಲ, ಅವನಿಗೆ ಮೊದಲಿಂದ ವೇಷವೇ ಇಲ್ಲ. ಕರೆಕ್ಟ್. ಮಾಡುವವನಿಗೆ ಆ ದೇವಿ ಹಾಕ್ಕೊಂಡು ಏನಾದರೂ ಕುಣಿದ, ಅಲ್ಲಿ ಅಷ್ಟು ದೊಡ್ಡ ದೇವಿ ಹಾಕಿಕೊಂಡು ಒಬ್ಬ ಕುಣಿದ, ಅವನಿಗೆ ದೇವಿ ಬೇಡ. ಮೊದಲಿನವರಿಗೆ ಬೇಡ, ರಮೇಶ ಭಟ್ರಲ್ಲಿ ಎಷ್ಟು ಚಂದದ ದೇವಿ, ಅವ್ರ ದೇವಿ ಸರಿಯಾಗುವುದಿಲ್ಲ, ಆ ದೇವಿ ಬೇರೆ ಜನಕ್ಕೆ ಕೊಡುವ ಹಾಗೆ. ಅದು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಮತ್ತೆ ಅವರು ರಾಜಕೀಯ ಅಂತ ಹೇಳಿಕೊಂಡು ಹೋಗ್ತಾರೆ. ರಾಜಕೀಯ ಎಲ್ಲ ಮಣ್ಣಗಟ್ಟಿ ಅಲ್ಲ, ಅದು ಕುಣಿಬೇಕು, ಇದು ಕುಣಿಬೇಕು. ಕುಣಿಯುವುದು ಒಂದು ವೇಷ ಕುಣಿಬೋದು, ಅದು ರಾಕ್ಷಸಿ ವೇಷ ಅಷ್ಟು ಕುಣಿಯುವುದು. ಅಲ್ಲಿ ಚೆಲ್ಲುವಿಕೆ ಯೌವನದಿಂದ ತಪಸ್ಸಿಗೆ ಹೋಗುವವರು ಹಾಗೆಲ್ಲ ಅದು ಎಲ್ಲ ವಿಮರ್ಶೆ ಮಾಡಿದರೆ ಪೇಪರ್ನಲ್ಲಿ ಹಾಕ್ತಾರೆ, ಏನು ಆಗುವುದಿಲ್ಲ. ಕರೆಕ್ಟ್. ಹಾಗೆ ಈಗ ನೋಡಿ, ತಾವಿಬ್ಬರು ಕೂಡ ಅದೇ ಒಂದು 40-45 ವರ್ಷದಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಹೆಸರನ್ನು ನೀವು ಗಳಿಸಿಕೊಂಡಿದ್ದೀರಿ. ಏನು ಪರಂಪರೆಯನ್ನು ತಿಳಿದ ನೀವು, ಮಹಿಳಾ ಭಾಗವತಿಕೆಯನ್ನು ಮಾಡಿಕೊಂಡು ನೀವು ಇಬ್ಬರು ಕೂಡ ಒಳ್ಳೆಯ ಹೆಸರನ್ನು ಗಳಿಸಿಕೊಂಡಿದ್ದೀರಿ. ಈ ಎಲ್ಲ ಒಂದು ಏನು ಇಷ್ಟು 45 ವರ್ಷದ ಈ ಪ್ರಯಾಣದಲ್ಲಿ ನಿಮಗೆ ಏನು ಅನಿಸ್ತದೆ? ಎಲ್ಲ ಸಮಾಜದವರು, ಕುಟುಂಬಿಕರು ಎಲ್ಲರಿಂದ ನಿಮಗೆ ದೊರೆತ ಸಹಕಾರದ ಬಗ್ಗೆ ಸ್ವಲ್ಪ ಹೇಳಿ. ತುಂಬ ಎಲ್ಲ ಯಕ್ಷಗಾನ ಅಂದರೆ ನಾವು ಏನಿಲ್ಲ, ನಾವು ಬಡವರು, ಇದೊಂದು ವಿದ್ಯೆ ಇದ್ದರಿಂದ ಎಲ್ಲಿ ಹೋದರೂ ನಮಸ್ಕಾರ. ಶಿಷ್ಯರು ಹೋದರೆ ಬಸ್ ಸ್ಟ್ಯಾಂಡಲ್ಲಿ ಖಾಲಿ ಹಿಡಿದ್ದಾರೆ, ನಮಗೆ ಅದೊಂದು ಸಂತೋಷ. ಈಗ ಹೋದರೆ ಅವರಿಗೆ ನಮಗೆ ಬೇಕಾದವರು, ಈಗ ಸ್ವಲ್ಪ ಹೆಸರು ಬಂತಲ್ಲ, ಇವರನ್ನು ದೂರಿದವರೇ ಅದು ನನ್ನ ಅತ್ತಿಗೆ ಆಗಬೇಕು, ನನ್ನ ಅತ್ತಿಗೆ ಅಕ್ಕ ಆಗಬೇಕು, ಹೀಗೆಲ್ಲ ಹಿಡಿಕೊಂಡು ಸಂಬಂಧ ಹಿಡಿಕೊಂಡು ಬರ್ತಾರೆ. ಅದು ಸಂತೋಷ. ಅವರೇನು ನಾವೇನು ಬೇರೆ ನಾವು ಗಂಡ ಇದ್ದೇ ಒಟ್ಟಿಗೆ ಹೋಗುದಲ್ಲ. ಗಂಡಸರು ಇದ್ದಾರೆ, ಅವಳು ಒಬ್ಬಳೇ ಹೋಗಿದ್ದಾಳಲ್ಲ ಅಂತ ಹೇಳಿದವರು ತುಂಬ ಇದ್ದಾರೆ. ಆದರೆ ನಾನು ಇದು ಮಾಡಲಿಲ್ಲ, ಇವರು ನಮಗೆ ಇದು ಇದ್ದಾರಲ್ಲ, ಮತ್ತೆ ಹೇಳಿದ್ರು ನನಗೆ ಬೇಸರ ಇರಲಿಲ್ಲ. ಅದು ಸಂತೋಷದಲ್ಲಿ ಇದ್ದೇವೆ. ಈಗ ಇನ್ನು ಪರಂಪರೆ ಈ ಮಕ್ಕಳೆಲ್ಲ ಅಷ್ಟೇ ಒಳ್ಳೆಯದು ಬಂದರೆ ನಮಗೊಂದು ಸಂತೋಷ. ಕರೆಕ್ಟ್. ಈಗಿದ್ದನ್ನೇ ಹೊಸ್ತೇ ಅವರು ವೇಷಧಾರಿಗಳು ಹೇಳಿದಾಗೆ ಆಗುತ್ತಂದ್ರೆ ಅದು ಏನು ಕಷ್ಟ ಉಂಟು. ಈಗ ನೀವು ಸಾಮಾನ್ಯ ಎಷ್ಟು ಜನ ಶಿಷ್ಯರನ್ನು ತಯಾರು ಮಾಡಿದ್ದೀರಿ? ಲೆಕ್ಕ ಇಲ್ಲ, 250ರಿಂದ ಮೇಲೆ ಇದೆ. ಅಂದ್ರೆ ಈಗ ನೀವು ನನ್ನ ಹತ್ರ ಈ ಸಂದರ್ಶನದಲ್ಲಿ ಏನೆಲ್ಲ ಹೇಳಿದ್ದೀರಿ ಅದು ಎಲ್ಲವನ್ನು ಅವರಿಗೆ ಹೇಳಿಕೊಟ್ಟಿದ್ದೀರಿ?
ನಾವು ಹಾ. ಅಂದ್ರೆ ನಾವೊಂದು ಕ್ರಮ ಹೀಗೆ ಬರಬೇಕು ಅನ್ನೋ ಕ್ರಮ ಹೇಳ್ತೀವಿ. ಕರೆಕ್ಟ್, ಹೌದು ಹೌದು, ಅದೇ. ಮತ್ತೆ ಮನೋಧರ್ಮ ಹುಟ್ಟಿ ನಾವು ಕಲಿಸುವುದು ಒಂದು. ಅಲ್ಲಲ್ಲ, ಅಂದ್ರೆ ಒಬ್ಬೊಬ್ಬರಿಗೆ ನಾನು ಕೇಳಿದ್ದು, ಈಗ ನೀವು ನೋಡಿ ಅಕ್ಷರ ಕಾಲದಷ್ಟೇ ಆಲಾಪನೆ ಇರಬೇಕು ಅಂಥದ್ದೆಲ್ಲ ನೀವು ಹೇಳಿಕೊಟ್ಟಿದ್ದೀರಿ ನಿಮ್ಮ ಹೌದು, ಶಿಷ್ಯರಿಗೆ. ಇವಳು ಹೇಳ್ತಾಳೆ, ನಾನು ಹೇಳಿದ್ದೇನೆ. ಹಾಗಾದ್ರೆ ಆ ಕಲೆ ಉಳಿದಿದೆ ಹಾಗಾದ್ರೆ. ಉಳಿದಿದೆ, ಬೇರು ಗಟ್ಟಿ ಇದೆ. ಹಾ. ಇನ್ನೊಂದನ್ನು ಆಚೆ ಈಚೆ ಮಾಡಿಕೊಳ್ಳುವುದು ಅವರಲ್ಲಿ. ಕರೆಕ್ಟ್. ಅಂದ್ರೆ ಅದನ್ನು ಕಲುಷಿತ ಮಾಡಿಕೊಳ್ಳದೆ ನೀವು ಹೇಳಿಕೊಟ್ಟ ಹಾಗೆ ಅದನ್ನು ಉಳಿಸಿಕೊಂಡು ಅದನ್ನು ಪ್ರದರ್ಶನಕ್ಕೂ ಮಾಡಿಕೊಂಡು ಮುಂದಿನ ಪೀಳಿಗೆಗೂ ದಾಟಿಸುವ ಜವಾಬ್ದಾರಿ ಅವರದ್ದು. ಮಕ್ಕಳದ್ದು. ಅಂದ್ರೆ ಮೊದಲೆಲ್ಲ ದಿವಾಣ ಬೇಗಟ್ಟು ಕ್ಲಾಸ್ ಮಾಡ್ತಿದ್ರು. ಒಂದು ಶಾಪ್ ಮಾಡಿದ್ರೆ ಮುಂದೆ ಹೋಗಲಿಕ್ಕಿಲ್ಲ ಅಂತ ಒಬ್ಬ 3 ತಿಂಗಳು ಶಾಪನ್ನೇ ಕಲ್ತದ್ದು. ಇವರು ಮುಂದೆ ಹೋಗಲಿಲ್ಲ. ನಾನು ಹಾಗೇನು ಮಾಡಲಿಲ್ಲ. ಅಂದರೆ ಚಾಪು ಬರ್ತದೆ, ಒಂದು 2 ತಿಂಗಳು ಬೇಕು ಅದು ಸರಿ ಕೂತ್ಕೊಳ್ಳಿಕ್ಕೆ. ಬೇರೆ ಬೆಟ್ಟ ಅನ್ನೋದು ಹುರಿ ತುಂಬಿಸಿ ಬರ್ತದೆ ಜೋರು ಮಾಡಲಿಕ್ಕೆ. ಆಗ ಮಕ್ಕಳಿಗೆ ಇಂಟ್ರೆಸ್ಟ್ ಕೊಡ್ತದೆ. ಹಾಗೆ ಹಾಗೆ ಅದು ಉಂಟು. ಒಬ್ಬ ಕಲ್ತಾವ ಭೀಮಭಟ್ರಲ್ಲಿ ಕಲ್ತಾವ, ಈಗಲೂ ಒಬ್ಬ ಬರ್ತಾನೆ ಭೀಮಭಟ್ರಲ್ಲಿ ಕಲ್ತದ್ದು ಉಂಟು. ಅದು ಮುಂದೆ ಹೋಗಲಿಲ್ಲ, ಚಾಪಿನಲ್ಲಿ ಉಂಟು. ಮತ್ತು ಅವ ಬಿಟ್ಟ ಬೋರ್ಡು. ಹಾಗೆ ಆ ಕೆಲವರ ಪಠ್ಯ ಒಂದೊಂದು ಹೇಳಿದ್ರೆ ಮಾಂಬಡಿ ಸುಬ್ರಹ್ಮಣ್ಯ ಭಟ್ರದ್ದು ಬೇರೆ ಇರ್ತದೆ. ಕೈಯಲ್ಲಿ ತಾಳು ಹಾಕಿ ಬಾಯಿಯಲ್ಲಿ ಹೇಳಿ ತೋರಿಸಬೇಕು, ಮತ್ತೆ ಅವನಿಗೆ ಕೈಗೆ ಕೊಡುವುದು ಉರುಳಿಗೆಲ್ಲ. ನಂದು ಹಾಗಲ್ಲ, ಡೈರೆಕ್ಟ್ ಅದು ಪುಸ್ತಕದಿಂದ ಕೈಗೆ, ಮತ್ತೆ ಬೇಕಾದರೆ ಬಾಯಲ್ಲಿ ಗಟ್ಟಿ ಮತ್ತೆ ಹೇಳಿವು. ಅದು ಬೇಗ ಬರ್ತದೆ. ಎಲ್ಲ ಪ್ರಯೋಗ ಮಾಡಿ ನಾವೊಂದು 12 ವರ್ಷ ಧರ್ಮಸ್ಥಳದಲ್ಲಿ, ಒಂದು 10 ವರ್ಷ ಇಲ್ಲಿ ತಲಕಳದಲ್ಲಿ, ಈಗ ಕಟೀಲು ಬಜಿಪೆ ಎಲ್ಲ ಮೂಡುಬಿದ್ರೆ. ಈಗೆಲ್ಲ ಮಕ್ಕಳು ಈಗ ಬರ್ತಾರೆ. ಮಕ್ಕಳಿಗೆ ವೇದಿಕೆ ಸಿಗಬೇಕಲ್ಲ, ಮೇಳದಲ್ಲಿ ಸಿಗಲಿಕ್ಕಿಲ್ಲ. ಹಾಗೆ ಅವರನ್ನೊಂದು ಯುಗಲ್ ಬಂದು ಸೆಟ್ಟು ಮಾಡಿ ಗಾನ ವೈಭವ ಮಾಡಿ, ಇವಳ ಶಿಷ್ಯರು ಗಾನ ವೈಭವ ಒಂದು 3 ಹುಡುಗಿಯರು, ನಮ್ಮದು 4 ಹುಡುಗಿಯರು, ಒಂದು 3 ಹುಡುಗರು ಚಂಡ ಯುಗಲ್ ಬಂದು ಒಂದು ಪ್ರೋಗ್ರಾಮ್ ಕೊಡ್ತಾ ಇದ್ದೇವೆ. ಅದನ್ನು ಅವರಿಗೆ ಕಲ್ತದ್ದಕ್ಕೆ ಅಷ್ಟು ಖರ್ಚು ಮಾಡಿ ಕಲ್ತರು, ಕಷ್ಟಪಟ್ಟು ಕಲ್ತರು. ವೇದಿಕೆ ತೋರಿಸಲಿಕ್ಕೆ ಬೇಕಾಗಿ ಅಲ್ಲಲ್ಲಿ ನವರಾತ್ರಿಗೋ ಚೌತಿಗೋ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ಒಳ್ಳೆಯ ಹೆಸರುಂಟು, ಬಿಡಲಿಲ್ಲ ಪರಂಪರೆ. ಹಾಗೆ ಸರ್, ಇಷ್ಟು ಹೊತ್ತು ನೀವಿಬ್ಬರು ಕೂಡ ಆ ಯಕ್ಷಗಾನದ ಅನೇಕ ವಿಚಾರಗಳ ಬಗ್ಗೆ ಏನು ಅನೇಕ ಮಾಹಿತಿಗಳನ್ನು ಹಂಚಿಕೊಂಡ್ರಿ. ಕೆಲವೊಂದಷ್ಟೆಲ್ಲ ಅತ್ಯಂತ ಅದ್ಭುತ ವಿಚಾರಗಳು ನನಗೆ ಇವತ್ತೇ ಮೊದಲಿಗೆ ಸಿಕ್ಕಿದ್ದು. ಯಕ್ಷಗಾನ ಅಭಿಮಾನಿಗಳು ಎಲ್ಲರ ಪರವಾಗಿ ನಿಮಗಿಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ನಮಗೂ ಧನ್ಯವಾದ. ನಮಸ್ತೆ. ನಮಸ್ಕಾರ.